ನಮ್ಮ ಹೆಮ್ಮೆಯ ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭಾ ಸಭಾಪತಿಗಳು ಶ್ರೀಯುತ UT ಖಾದರ್ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವವರಿದ್ದಾರೆ. ಅವರ ನಿರೀಕ್ಷೆಯಲ್ಲಿ ಪ್ರೋತ್ಸಾಹಧನ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಸಮ್ಮಾನ ಕಾರ್ಯಕ್ರಮ ಈ ಒಂದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಪ್ರಧಾನ ಕಚೇರಿಯ ಸಭಾಂಗಣದಲ್ಲಿ ನಡೆಯುತ್ತಾ ಇದೆ. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸುಸೂತ್ರವಾಗಿ ಸುಸಾಂಗವಾಗಿ ನಡೆಯಬೇಕಿದ್ರೆ ದೇವರ ಅನುಗ್ರಹ ಅಗತ್ಯ. ಇದೀಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಬೇಕಾಗಿ ಶ್ರೀಮತಿ ವಾಣಿ ಎಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪುಣ್ಯದ ಮಣ್ಣೊಂದು ಈ ತುಳುಪು ಎನ್ನದೆ ಎಂಕ್ಲೇನ ಕಾಪುಲೆ ಸ್ವಾಮಿ. ಪುಣ್ಯದ ಮಣ್ಣೊಂದು ಈ ತುಳುಪು ಎನ್ನದೆ ಎಂಕ್ಲೇನ ಕಾಪುಲೆ ಸ್ವಾಮಿ. ಭಾರತದ ಪೆನ ಮಾಮಲ ಮಗಲು ಕನ್ನಡದ ಸೋದರಿ ಎಂಬಳು. ಭಾರತದ ಪೆನ ಮಾಮಲ್ಲ ಮಗಲು ಕನ್ನಡದ ಸೋದರಿ ಎಂಬಳು. ಹಿಂದೂ ಮುಸ್ಲಿಂ ಕ್ರೈಸ್ತನ ಜೋಕುಲು. ಹಿಂದೂ ಮುಸ್ಲಿಂ ಕ್ರೈಸ್ತನ ಜೋಕುಲು. ಮಾತೆರ್ನೊಟ್ಟಿಗೆ ಮೋಕೆಡೆ ಸಾಂಕ್ವಲು. ಪುಣ್ಯದ ಮಣ್ಣೊಂದು ಈ ತುಳು ಭೂಮಿ ಎನ್ನದೆ ಎಂಕ್ಲೇನ ಕಾಪುಲೆ ಸ್ವಾಮಿ. ಮೂಡೈ ಘಟ್ಟದ ಪೂಮಲೆ ಸಾಲು ಪಡ್ಡಯಿ ಕಡ್ಡದ ತೆರೆಕುಲೆ ವೈಲು. ಮೂಡೈ ಘಟ್ಟದ ಪೂಮಲೆ ಸಾಲು ಪಡ್ಡಯಿ ಕಡ್ಡದ ತೆರೆಕುಲೆ ವೈಲು. ಪರಪುನ ಸುಧೆ ಕುಲು ಏ ತಂದಿ ಪಲ್ಲು. ಪರಪುನ ಸುಧೆ ಕುಲು ಏ ತಂದಿ ಪಲ್ಲು. ಕಂಡೊಡು ತೂಗುನ ಬಂಗಾರ ಕುರಲು. ಪುಣ್ಯದ ಮಣ್ಣೆಂದು ಈ ತುಳು ಭೂಮಿ ಎನ್ನದೆ ಎಂಕ್ಲೇನ ಕಾಪುಲೆ ಸ್ವಾಮಿ. ಎನ್ನದೆ ಎಂಕ್ಲೇನ ಕಾಪುಲೆ ಸ್ವಾಮಿ. ಮಾತೆರೆಲ್ಲ ಎದುಕೊಂಡ್ರವಲ್ಲರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತದ ಅಧ್ಯಕ್ಷರು, ಈ ಬ್ಯಾಂಕದ ಅಭಿವೃದ್ಧಿದ ಸಾಧನದ ಹರಿಕಾರ್ಯರು ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗೊತ್ತು. ಇವರಿಂದ ಈಗ ಸ್ವಾಗತ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ವತಿಯಿಂದ ಭತ್ತದ ಕೃಷಿಕರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಇವತ್ತು ಭತ್ತದ ಕೃಷಿಕರಿಗೆ ಪ್ರೋತ್ಸಾಹಧನ ನೀಡಿ ಮಾಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. 1 ಎಕರೆಗೆ 5,000ದಂತೆ ಗರಿಷ್ಠ 2 ಎಕರೆಗೆ ನಾವು ಪ್ರೋತ್ಸಾಹಧನ ನೀಡುತ್ತೇವೆ. ಹಾಗೆಯೇ ಪ್ರತಿಭಾ ಪುರಸ್ಕಾರ ನಮ್ಮ ಕಾರ್ಯವ್ಯಾಪ್ತಿಗೆ ಒಳಪಟ್ಟ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಓರ್ವ ವಿದ್ಯಾರ್ಥಿಯನ್ನು ಗೌರವಿಸಿ ಸಹಾಯಧನ ನೀಡುವಂತಹ ಕಾರ್ಯಕ್ರಮವನ್ನು ಕಳೆದ ವರ್ಷದಿಂದ ನಾವು ಪ್ರಾರಂಭಿಸಿರುತ್ತೇವೆ. ಹಾಗೆಯೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ UT ಖಾದರ್ ಅವರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷದಾಯಕವಾದ ವಿಷಯ. ಇವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿರುತ್ತೇವೆ. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರನ್ನು ಸಹ ನಾವು ಈ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ. ಹಾಗೆಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಅಬ್ಬಕ್ಕ ಟಿವಿಯ ನಿರ್ದೇಶಕರಾದ ಶಶಿಧರ್ ಪೈಯಲ್ ಇವರನ್ನು ಸಹ ಈ ವೇದಿಕೆಯಲ್ಲಿ ಗೌರವಿಸುವ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿರುತ್ತೇವೆ. ಹಾಗೆಯೇ ನಮ್ಮ 14 ಗ್ರಾಮದ ವ್ಯಾಪ್ತಿಗೆ ಒಳಪಟ್ಟ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ 100% ರಿಸಲ್ಟ್ ಬಂದಿರುವ 6 ಶಾಲೆಯ ಮುಖ್ಯ ಶಿಕ್ಷಕರನ್ನು
ಇಲ್ಲಿ ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ. ಆ ಶಾಲೆ ಸೈಯದ್ ಮದನಿ ಪ್ರೌಢಶಾಲೆ ಕಲ್ಲಾಪು ಪಟ್ಲ, ಅನುದಾನಿತ ರೈತ ಪ್ರೌಢಶಾಲೆ ಹಜರತ್ ಮದನಿ ಅಲೆಕಳ, ಭಾರತಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ, ಇಸ್ರಾಯಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ, ಉಚ್ಚಿನ ಬೋವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಂಕೋಳಿಗೆ, ದಕ್ಷಿಣ ಕನ್ನಡ ಪ್ರೌಢಶಾಲೆ ಕುಂಪಳ. ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿರುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಬ್ಯಾಂಕಿನ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. MN ರಾಜೇಂದ್ರ ಕುಮಾರ್ ಇವರಿಗೆ ನಮ್ಮ ಅಧ್ಯಕ್ಷರು ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರಬಿತ್ತು ಇವರು ಹೂಗುಚ್ಛ ನೀಡಿ ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ. ಸ್ವಾಗತಿಸ್ತಾ ಇದ್ದೇವೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರಿಗೆ. ಹಾಗೆಯೇ ನಮ್ಮ ಊರಿನವರ ಆದ ನಮ್ಮ ಗ್ರಾಮದವರೇ ಆದಂತಹ ಸೋಮನಾಥ ಸೋಮೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶರಾದ ಶ್ರೀ ರವೀಂದ್ರನಾಥ್ ವಕೀಲರಿದ್ದಾರೆ. ಅವರನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಬ್ಯಾಂಕಿನ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ನಿರ್ದೇಶಕರು ಅವರಿಂದ ಸ್ವಾಗತ ಗೌರವ ವಂದನೆ. ಹಾಗೆಯೇ ಕಿನ್ಯ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಅಬ್ಸಾಲೆ ಕುರಿಯಕರ್ ಇವರನ್ನು ಸಹ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಅಬುಸಾಲಿ ಕುರಿಯಾಕರ್ ಕಿನ್ಯ ಇವರಿಗೆ ಹಿರಿಯ ನಿರ್ದೇಶಕರು ಶ್ರೀ ಕೃಷ್ಣಪ್ಪ ಸಾಲ್ಯಾನ್ ಇವರು ಹೂಗುಚ್ಛ ನೀಡಿ ಸ್ವಾಗತದ ಗೌರವ ನೀಡಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಹರ್ಷರಾಜ ಮುದ್ಯ ಇವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ನಮ್ಮ ಬ್ಯಾಂಕಿನ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತಿಸಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾದ ಸಾವಿತ್ರಿ ರವಿ ಇದ್ದಾರೆ. ಅವರನ್ನು ಸಹ ನಮ್ಮ ಬ್ಯಾಂಕಿನ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರನ್ನು, ನನ್ನ ಎದುರು ಭಾಗದಲ್ಲಿರುವ ರೈತರನ್ನು ಮತ್ತು ಗ್ರಾಹಕರನ್ನು ಮತ್ತು ಶಾಲೆಯ ಶಿಕ್ಷಕರನ್ನು, ಶಾಲೆಯ ಮುಖ್ಯ ಶಿಕ್ಷಕರನ್ನು ಮತ್ತು ಶಾಲೆಯ ಮಕ್ಕಳ ಹೆತ್ತವರನ್ನು ಹಾಗೂ ಮಾಧ್ಯಮ ಮಿತ್ರರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊಂಡಾಣ ಕ್ಷೇತ್ರದ ಗುರಿಕಾರದ ಶ್ರೀ ಮುತ್ತಣ್ಣ ಶೆಟ್ಟಿ ಬಂದಿರುತ್ತಾರೆ, ಅವರನ್ನು ಸಹ ಸ್ವಾಗತಿಸುತ್ತಾ, ಹಾಗೆಯೇ ದೀಪಕ್ ಪಿಲಾರ್ ಬಂದಿರುತ್ತಾರೆ, ಅವರನ್ನು ಸಹ ಸ್ವಾಗತಿಸುತ್ತಾ ಇನ್ನು ಮುಂದಿನ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ನಡೆಸಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಮಾಜಿ ನಿರ್ದೇಶಕರಾದ ವಿನಯ್ ನಾಯಕರು ಬಂದಿರುತ್ತಾರೆ, ಅವರನ್ನು ಸಹ ನಾನು ಬ್ಯಾಂಕಿನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ MS ಜಗದೀಶ್ ಅಂಚನ್ ಇದ್ದಾರೆ, ಅವರನ್ನು ಸಹ ನಾನು ಸ್ವಾಗತಿಸಿದ್ದೇನೆ. ಮತ್ತೆ DCS ಬ್ಯಾಂಕ್ನ ಸಿಬ್ಬಂದಿ ಆದ ಕಿರಣ್ ಕುಮಾರ್ ಇದ್ದಾರೆ, ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು ಇವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇವರಿಗೆ ನಮ್ಮ ನಿರ್ದೇಶಕರು ಶ್ರೀಯುತ ನಾರಾಯಣ ತಲಪಾಡಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವರು. ಶ್ರೀಯುತ ನಾರಾಯಣ ತಲಪಾಡಿ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಎಲ್ಲ ನಿರ್ದೇಶಕ ಮಂಡಳಿ ಇವರನ್ನು ಕೂಡ ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಬೇಕಾಗಿ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಇದರ ಅಧ್ಯಕ್ಷರು ಆಗಿರುವ ವಿತರಣೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಉದ್ಘಾಟಿಸಿದ್ದಾರೆ. ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಇದರ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ನಮ್ಮ ಆತ್ಮೀಯರು
ಶ್ರೀಯುತ ರವೀಂದ್ರನಾಥ್ ರೈ ವಕೀಲರಾಗಿ ನಮ್ಮ ಹತ್ತಿರದ ಮಾಗಣೆ ದೇವಸ್ಥಾನ ಶ್ರೀ ಸೋಮನಾಥ ದೇವಸ್ಥಾನ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ಅವರು ನಮ್ಮನ್ನುದ್ದೇಶಿಸಿ ಹಿತನುಡಿಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯರಾದ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಇದರ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರೇ, ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಈ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗನಕೋಟೆ ಅವರೇ, ಪ್ರಗತಿಪರ ಕೃಷಿಕರಾದ ಅಬ್ಬಸಾಲಿ ಕುರಿಯಾಕರ್ ಅವರೇ, ಮಾಜಿ ಅಧ್ಯಕ್ಷರಾದ ಹರ್ಷರಾಜ್ ಮುದ್ದೆ ಅವರೇ, ಗಂಗಾಧರ ಉಳ್ಳಾಲ್ ಅವರೇ, ಇಲ್ಲಿ ಸೇರಿರುವ ಎಲ್ಲ ನಿರ್ದೇಶಕರೇ ಹಾಗೂ ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿರುವ ರೈತ ಬಾಂಧವರೇ, ವಿದ್ಯಾರ್ಥಿಗಳ ಪೋಷಕರೇ, ಈ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಾನು ಚಿಕ್ಕಂದಿನಲ್ಲೂ ನೋಡ್ತಿದ್ದೆ. ಒಂದು ಹಳೆಯ ಬಿಲ್ಡಿಂಗ್ ಅಲ್ಲಿ ಇತ್ತು. ಆಗ ದಿವಂಗತ ಸತ್ಯಪಾಲ್ ರೈ ಅವರ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಾನು ಬರ್ತಾ ಇದ್ದೆ. ಆಮೇಲೆ ನಮ್ಮ ರಾಘವಚಿಲ್ರವರಿದ್ದರು, ಆ ಸಂದರ್ಭದಲ್ಲಿ ಕೂಡ ಅಲ್ಲಿ ಬರ್ತಿದ್ದೆ. ಹರ್ಷರಾಜ್ ಮುದ್ದೆ ಅವರಿದ್ದರು, ನಾನು ಬರ್ತಾ ಇದ್ದೆ. ಆಗ ಒಂದು ಚಿಕ್ಕ ಇದರಲ್ಲಿ ವ್ಯವಸ್ಥೆಯಲ್ಲಿ ನಡೀತಿತ್ತು. ತದನಂತರ ನಾನು ನೋಡ್ತಿರುವಾಗಲೇ ಭಾರಿ ಒಂದು ಅದ್ಭುತ ಬೆಳವಣಿಗೆ ಹೀಗೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಂದರೆ ಹೊಸ ಬಿಲ್ಡಿಂಗ್ ಮತ್ತು ದೊಡ್ಡ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಈಗ ಯಾರೋ ಒಂದು ಚೀಟಿ ತಂದು ನಮ್ಮ ಅಧ್ಯಕ್ಷರ ಹತ್ರ ಕೊಟ್ಟರು. ಮೇಲೆ ನೋಡುವಾಗ ಅದರಲ್ಲಿ ನಿವ್ವಳ ಲಾಭ ಈ ವರ್ಷದ್ದು 1.5 ಕೋಟಿ ಇದೆ. ನಿಜವಾಗಿಯೂ ಬಹಳ ಉತ್ತಮ ಬೆಳವಣಿಗೆ. ಅದರ ಜೊತೆಯಲ್ಲಿ ಈ ಒಂದು ಭತ್ತದ ಕೃಷಿ ಮಾಡುವವರಿಗೆ ಒಂದು ಪ್ರೋತ್ಸಾಹಧನ ಕೊಡೋದು, ಇದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಇವರು ಆಯೋಜಿಸಿದ್ದಾರೆ ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು. ಯಾಕಂತ ಹೇಳಿದ್ರೆ ಈಗೆಲ್ಲ ಗದ್ದೆಯನ್ನು ಮಾಡ್ತಾರೆ, ರಿಯಲ್ ಎಸ್ಟೇಟ್ ದಂಧೆ ಆಗಿದೆ. ಈಗ ಭತ್ತ ಬೆಳೆಯುವವರೇ ಇಲ್ಲ ಅಂತ ಒಂದು ನಿಟ್ಟಿನಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಮಾಡ್ತಿದ್ದಾರೆ. ಯಾಕಂದರೆ ಖಾಲಿ ಇಲ್ಲೆಲ್ಲ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಗೊತ್ತಿದೆ, ಎಲ್ಲ ಕಡೆಯಲ್ಲಿ ಇಂಥ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ನಮ್ಮ ಭತ್ತದ ಕೃಷಿ ಇನ್ನಷ್ಟು ಮತ್ತೆ ಪುನಃ ಅದಕ್ಕೆ ಉತ್ತೇಜನ ಸಿಗ್ಬೋದು ಈ ಸಂದರ್ಭದಲ್ಲಿ ಹೇಳುತ್ತಾ, ಅದಕ್ಕೂ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕರಿಸ ಇದೆಲ್ಲ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕೋಟೆಕಾರ್ ವ್ಯವಸಾಯ ಸಹಕಾರ ಸಂಘಕ್ಕೆ ನಾನು ಬಹಳಷ್ಟು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಸೋಮನಾಥ ದೇವಸ್ಥಾನದ ಒಂದು ಅಕೌಂಟ್ ಇಲ್ಲಿದೆ. ಕೋಟೆಕಾರು ಸೇವಾ ಸಹಕಾರ ಸಂಘದಲ್ಲಿ ನಮ್ಮ ಅಕೌಂಟ್ ಇದೆ. ನಮಗೆ ಕೊರೋನಾ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ನಡೆಸುವ ಸಂದರ್ಭದಲ್ಲಿ ನಾವು ಬಹಳಷ್ಟು ಒಂದು ತಾಪತ್ರಯ ಹಣದ ಅಡಚಣೆಯಲ್ಲಿದ್ದೆವು. ಆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ವೈಯಕ್ತಿಕವಾಗಿ ಬಹಳಷ್ಟು ಸಹಕಾರ ನೀಡಿದ್ರು. ಅದ್ರ ಜೊತೆ ನಮ್ದು ಏನು ಚೆಕ್ ಬಂದ್ರೆ ಅದನ್ನೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅದನ್ನು ಅದು ಬೌನ್ಸ್ ಆಗದೆ ನೋಡಿಕೊಂಡು ಅದನ್ನು ಪಾಸ್ ಮಾಡ್ತಿದ್ರು. ಅದಕ್ಕೆ ನಾನು ನಿಜವಾಗಿ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದರ ಜೊತೆ ನನ್ನನ್ನು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ನಮ್ಮ ರಾಘವಚಿಲ್ ಕೃಷ್ಣ ನನಗೆ ಒಂದು ಭಾಗವಹಿಸುವ ಅವಕಾಶ ಸಿಕ್ಕಿದೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಇನ್ನು ಮುಂದಕ್ಕೆ ನಡೆಯುವ ಈ ಸಂದರ್ಭದ ನನ್ನ ಎರಡು ಮಾತು ನಿಲ್ಲಿಸುತ್ತೇನೆ. ಬಹಳ ಉತ್ತಮವಾಗಿ ಕೋಟೆಕಾರ ವ್ಯವಸಾಯ ಬ್ಯಾಂಕಿನ ಆ ಒಂದು ಸಂದರ್ಭೋಚಿತ ಸಹಾಯ, ಇದರ ಅಧ್ಯಕ್ಷರು ವಿಶೇಷವಾಗಿ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆಗಳು ಮಾಡುವಂತಹ ಸಹಾಯ, ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿ ಶುಭಾಶಯವನ್ನು ತಿಳಿಸಿದ್ದಾರೆ. ನಮ್ಮ ಆತ್ಮೀಯರು ವಕೀಲರಾಗಿ ಖ್ಯಾತಿ ಪಡೆದಂತಹ ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಶ್ರೀ ಬಿ ರವೀಂದ್ರನಾಥ್ ರೈ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ವಾದ ಸಭಾಪತಿಗಳು ಶ್ರೀಯುತ ಯುಟಿ ಖಾದರ್ ಅವರ ನಿರೀಕ್ಷೆಯಲ್ಲಿದ್ದೇವೆ. ಶ್ರೀಯುತ ಸದಾಶಿವ ಉಳ್ಳಾಲ್ ಅವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ, ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಒಳ್ಳೆಯಲ್ಲಿರುವವರು ದಯವಿಟ್ಟು ತಯಾರಾಗಿರಬೇಕು. ಇದರ ವಿವರಣೆ ನೀಡಲಿಕ್ಕಿದ್ದಾರೆ ಶ್ರೀಯುತ ಸಂತೋಷ್ ಶೆಟ್ಟಿ ಮಾಡುವರು. ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಇಂದಿನ ಈ ಘನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರಿಗೆ ವಂದಿಸುತ್ತಾ, ಇಂದಿನ ಈ ಕಾರ್ಯಕ್ರಮದ 14 ಗ್ರಾಮದ 53 ಮಂದಿ ಫಲಾನುಭವಿ ರೈತರನ್ನು ಆಯ್ಕೆ ಮಾಡಲಾಗಿದ್ದು, ದಯವಿಟ್ಟು ರೈತ ಬಾಂಧವರು ಈ ಪರಿಹಾರ ಧನದ ಚೆಕ್ ಅನ್ನು ಅತಿಥಿ ಗಣ್ಯರಿಂದ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಮೊದಲಿಗೆ ಬೇಬಿ ಇವರು ದಯವಿಟ್ಟು ಅವರ ಅಥವಾ ಅವರ ಮನೆಯವರು ಬಂದು ದಯವಿಟ್ಟು ಅತಿಥಿ ಗಣ್ಯರಿಂದ ಪರಿಹಾರದಿಂದ ಚೆಕ್ ಅನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಚಾಲನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಎರಡನೇ ಫಲಾನುಭವಿ ಬಾಬೂಜಿ ಕೋಟೆಕಾರ್ ಚಂದ್ರಹಾಸ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ವಂದನೆಗಳು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇವರಿಗೆ. ಮುಂದೆ ಶ್ರೀಯುತ ಬಿ ರವೀಂದ್ರನಾಥ್ ರೈ ಇವರು ವಿತರಣೆ ಮಾಡಬೇಕಾಗಿ ಧನಂಜಯ ಬಂಗೇರ, ಇಲಿಯಾಸ್ ಮಂತೂರು, ಕೃಷ್ಣ ಎಂ. ನಮ್ಮ ಆತ್ಮೀಯ ಶಾಸಕರು
ರಾಜ್ಯ ವಿಧಾನಸಭಾದ ಸಭಾಧ್ಯಕ್ಷರು ಶ್ರೀಯುತ UT ಖಾದರ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯವಾಗಿ ಶ್ರೀಯುತ UT ಖಾದರ್ ಅವರಿಗೆ ಸ್ವಾಗತ. ಅವರನ್ನು ನಮ್ಮ ಅಧ್ಯಕ್ಷರು ಸ್ವಾಗತಿಸಬೇಕಾಗಿ ವಿನಂತಿ. ಅಧ್ಯಕ್ಷರಿಂದ ನಮ್ಮ ಶಾಸಕ UT ಖಾದರ್ ಇವರಿಗೆ ಆತ್ಮೀಯವಾದಂತಹ ಸ್ವಾಗತ ಗೌರವ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸೋಲಿಲ್ಲದ ಸರದಾರ ಶ್ರೀ UT ಖಾದರ್ ಅವರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಆಯ್ಕೆಯಾಗಿರುವುದು ನಮಗೆ ತುಂಬಾ ಸಂತೋಷದ ವಿಷಯ. ಇವರನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಪರವಾಗಿ ತುಂಬು ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿದ್ದೇನೆ. ಗೋಪಾಲಕೃಷ್ಣ ಎಂ ಗುಲಾಬಿ, ನೆಕ್ಸ್ಟ್ ಗುಲಾಬಿ ಗಾಡ್ವಿನ್ ಡಿಸೋಜ. ವಂದನೆಗಳು ಶ್ರೀಯುತ B ರವೀಂದ್ರನಾಥ ಇವರಿಗೆ. ಮುಂದಿನ ಸಹಾಯಧನವನ್ನು ಸನ್ಮಾನ್ಯ ಶ್ರೀ UT ಖಾದರ್ ಇವರು ವಿತರಿಸಬೇಕಾಗಿ ವಿನಂತಿ. ಗಾಡ್ವಿನ್ ಡಿಸೋಜ. ಸಭೆಯಲ್ಲಿರುವ ಸಭಿಕರಲ್ಲಿ ವಿನಂತಿ, ಯಾವುದೇ ಈ ಚೆಕ್ ವಿತರಣೆ ನಂತರ ಯಾವುದೇ ಒಬ್ಬ ಸದಸ್ಯರು ಇಲ್ಲಿಂದ ನಿರ್ಗಮಿಸಬಾರದಾಗಿ ತಮ್ಮಲ್ಲಿ ಇನ್ನೊಮ್ಮೆ ಬ್ಯಾಂಕಿನ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಫಲಾನುಭವಿ ಶ್ರೀಯುತ ಜಯರಾಮ್ ಪುಂಜ. ನೆಕ್ಸ್ಟ್ ಮುದಾರ ಪೂಜಾರಿ ನಾರಾಯಣ. ವಂದನೆಗಳು ಶ್ರೀಯುತ UT ಖಾದರ್ ಅವರಿಗೆ. ಮುಂದಿನ ಚೆಕ್ ವಿತರಣೆಯನ್ನು ಹರ್ಷರಾಜ್ ಮಧ್ಯ ಇವರು ಮುಂದುವರಿಸಬೇಕಾಗಿ ನಾರಾಯಣ ಆದಮೇಲೆ ನಾರಾಯಣ್ ಪೂಜಾರಿ, ನರ್ಸೇಗೌಡ, ನಾರಾಯಣ್ ಸಾಬ್. ವಂದನೆಗಳು ಶ್ರೀಯುತ ಹರ್ಷರಾಜ್ ಮಧ್ಯ. ಮುಂದಕ್ಕೆ ಪ್ರಗತಿಪರ ಕೃಷಿಕರು ಶ್ರೀಯುತ ಕುರಿಯಾಕರ್ ಅವರು ವಿತರಣೆ ಮಾಡಬೇಕಾಗಿ ಕೇಳಿದ್ದಾರೆ. ನೆಕ್ಸ್ಟ್ ರಾಮಪ್ಪ ಪೂಜಾರಿ. ವಂದನೆಗಳು ಅಬುಸಾಲಿ ಕುರಿಯಾಕರ್. ಬೇಗ ಬನ್ನಿ. ಶ್ರೀಯುತ ಗಂಗಾಧರ ನಿರ್ದೇಶಕರು ಅವರಿಂದ ಮುಂದುವರಿಕೆ. ಶ್ರೀಧರ್ ಪೂಂಜ, ಶ್ರೀನಿವಾಸ ಪೂಂಜ ಯಾನೆ ವಿಠಲ್. ವಂದನೆಗಳು ಶ್ರೀಯುತ ಗಂಗಾಧರ. ಮುಂದಕ್ಕೆ ಅಲ್ಲಿ ಕೃಷ್ಣಪ್ಪ ಸಾಲಿಯಾನ್ ಅವರು ಮುಂದುವರಿಸಬೇಕಾಗಿ ವಿನಂತಿ. ಸುಜಾನಂದ ತಿಮ್ಮಪ್ಪ. ಒಟ್ಟು 14 ಗ್ರಾಮದಲ್ಲಿ 53 ಜನ ಭತ್ತ ಕೃಷಿ ಫಲಾನುಭವಿಗಳಿದ್ದಾರೆ. ಇದೀಗ ಬಂದಿರುವ ಸದಸ್ಯರು ಇಷ್ಟು ಮಂದಿ. ಬಾಕಿ ಉಳಿದ ಸದಸ್ಯರು ಇನ್ನು ತಡವಾಗಿ ಬಂದರೆ ಅಲ್ಲಿ ಕೌಂಟರ್ ಅಲ್ಲಿ ಅಥವಾ ನಾಳೆ ಬ್ಯಾಂಕಿನ ಅವಧಿಯಲ್ಲಿ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ನನ್ನ ಈ ಅವರು ಉದ್ಘಾಟನೆಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಇದರ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ಅಧ್ಯಕ್ಷರು. ಭತ್ತದ ಕೃಷಿಗೆ ಪ್ರೋತ್ಸಾಹಧನ ಹಾಗೂ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷರು, ಈ ಸಂಸ್ಥೆಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಶೆಟ್ಟಿ ಅವರೇ, ಎಲ್ಲರನ್ನು ಸನ್ಮಾನಿಸುವವರು ಮತ್ತು ಭತ್ತದ ಕೃಷಿಗೆ ಪ್ರೋತ್ಸಾಹಧನವನ್ನು ವಿತರಿಸುವವರು ಕರ್ನಾಟಕ ರಾಜ್ಯದ ಮಾನ್ಯ ಸಭಾಪತಿಗಳಾದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರೇ, ರವಿನಾಥ್ ರೈ ಅವರೇ, ಅಬುಸಾಲಿ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರು, ಇಲ್ಲಿ ಸೇರಿರುವಂಥ ಎಲ್ಲ ಈ ಸಂಸ್ಥೆಯ ಸದಸ್ಯರೇ, ಫಲಾನುಭವಿಗಳೇ. ಈ ಸಂಸ್ಥೆ ಬಹಳ ವರ್ಷದಿಂದ ಅತ್ಯಂತ ವೇಗದಲ್ಲಿ ಬೆಳೆಯುವಂಥ ಒಂದು ಪ್ರಾಥಮಿಕ ಪತ್ತಿನ ಸಂಸ್ಥೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಮಾರು 156 ಕೋಟಿಗಳಷ್ಟು ಠೇವಣಿಯನ್ನು ಪಡ್ಕೊಂಡು ಜನರಿಗೆ 115 ಕೋಟಿಯಷ್ಟು ಸಾಲವನ್ನು ಕೊಟ್ಟು 1,60,00,000 ಹತ್ತಿರ ಲಾಭವನ್ನು ಮಾಡಿಕೊಂಡು, ಎಲ್ಲಕ್ಕಿಂತ ಮಿಗಿಲಾಗಿ 25% ಡಿವಿಡೆಂಟ್ ಕೊಡುವಂಥ ಒಂದು ಸಂಘ ಇದ್ರೆ ಅದು ಕೋಟೆಕಾರ ವ್ಯವಸಾಯ ಸಹಕಾರ ಸಂಘ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಸಮರ್ಪಕವಾದಂಥ ಕಟ್ಟಡವನ್ನು ಕಟ್ಟಿಕೊಂಡು ನೂತನ ಒಂದು ಸಭಾಭವನವನ್ನು ಮಾಡಿಕೊಂಡು ಇವತ್ತು ಇಲ್ಲಿ ಭತ್ತದ ಕೃಷಿ, ಈ ದಿವಸದಲ್ಲಿ ಭತ್ತದ ಕೃಷಿಯನ್ನೇ ಮಾಡೋವರಿಲ್ಲ. ಅದಕ್ಕೆ ಈ ಸಂಸ್ಥೆಯವರು ಭತ್ತದ ಕೃಷಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಎಕರೆಗೆ 5,000 ರೂಪಾಯಿಯ ಒಂದು ಪ್ರೋತ್ಸಾಹ ಧನವನ್ನು 2 ಎಕರೆ ತನಕ ಕೊಡುವುದು ವಿಶೇಷವಾದಂಥ, ಎಲ್ರಿಗೂ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಇತರ ಸಂಘದವರು ಕೂಡ ಇದೇ ರೀತಿಯಾಗಿ ಭತ್ತದ ಕೃಷಿಗೆ ಪ್ರೋತ್ಸಾಹವನ್ನು ಕೊಟ್ಟರೆ ನಮಗೆ ಊಟಕ್ಕೆ ಬೇಕಾಗುವಂಥ ಭತ್ತ ನಮ್ಮಲ್ಲೇ ಉತ್ಪಾದನೆ ಆಗುವಂಥ ಪರಿಸ್ಥಿತಿ ಆಗ್ತದೆ. ಇವತ್ತಿನ ದಿವಸದಲ್ಲಿ ಭತ್ತದ ಕೃಷಿಗೆ ಹಾಕಿದಂಥ ಹಣ ನಮಗೆ ವಾಪಸ್ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಈ ಸಂಸ್ಥೆಯವರು ಭತ್ತದ ಕೃಷಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಎಲ್ಲರೂ ಭತ್ತವನ್ನು ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ.
ಅದೇ ರೀತಿ ಪ್ರತಿಭೆಗಳನ್ನು ಪುರಸ್ಕಾರ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ನನಗೆ ಬಹಳ ಹಿಂದಿನಿಂದ ನಮ್ಮ ಯು ಟಿ ಖಾದರ್ ಅವರಲ್ಲ, ಯು ಟಿ ಖಾದರ್ ಫರೀದ್ರವರ ಕಾಲದಿಂದ ಕೂಡ ನನಗೆ ಈ ಸಂಸ್ಥೆಯ ಒಂದು ಸಂಪರ್ಕ ಇದೆ. ಹಿಂದೆ ಆ ಸಣ್ಣ ಕಟ್ಟಡದಲ್ಲಿ ಇರುವಂಥ ಸಮಯದಲ್ಲಿ ನಾವು ಬರ್ತಿದ್ದೆವು. ಆವತ್ತಿನಿಂದ ಇವತ್ತಿನವರೆಗೆ ಇದು ಏರುಗತಿಯಲ್ಲಿ ಇದರ ಅಭಿವೃದ್ಧಿ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಮಂಗಳೂರು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಡಿವಿಡೆಂಡ್ ಕೊಡುವಂಥ ಒಂದು ಪ್ರಾಥಮಿಕ ಪತ್ತಿನ ಸಂಘ ಇದ್ದರೆ ಅದು ಕೋಟೆಕಾರ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಹಾಗಾಗಿ ಇಲ್ಲಿಯ ಎಲ್ಲ ಜನರು ಈ ಸಹಕಾರಿ ಬ್ಯಾಂಕಿನಲ್ಲಿ ತಮ್ಮ ವ್ಯವಹಾರವನ್ನು ಮಾಡಿಕೊಂಡು ಈ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಸಂಸ್ಥೆ ರಾಜ್ಯದಲ್ಲೇ ಪ್ರಥಮವಾಗಿ ಮೂಡಿ ಬರಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ, ಅದರಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಕರ್ನಾಟಕ ರಾಜ್ಯದ ಸಭಾಪತಿಗಳಾಗಿ ಆಯ್ಕೆ ಆಗಿರುವುದು ನಮ್ಮ ಕ್ಷೇತ್ರಕ್ಕೆ ಒಂದು ಹೆಮ್ಮೆ ತಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗಿದೆ. ಅವರು ಸಭಾಪತಿ ಅನ್ನುವಂಥ ಹುದ್ದೆ ಯಾವ ಸಚಿವನ ಹುದ್ದೆಗಿಂತೂ ಮೇಲಾಗಿರುವಂಥ ಹುದ್ದೆ. ಎಲ್ಲ ಸಚಿವರು ಕೂಡ ತಲೆ ತಗ್ಗಿ ನಮಸ್ಕರಿಸಿ ಸಭಾಪತಿಗಳಿಗೆ ನಮಸ್ಕರಿಸಬೇಕಾಗ್ತದೆ. ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ ಅವರು ಕರ್ನಾಟಕ ರಾಜ್ಯದಲ್ಲೇ ಅತ್ಯುನ್ನತ ಹುದ್ದೆ ಪಡೆದಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಅವರಿಗೂ ಕೂಡ ಶುಭ ಕೋರಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸರ್ಕಾರ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ 25% ಡಿವಿಡೆಂಡ್. ಬಹುಶಃ ನಾನು ತಿಳಿದ ಹಾಗೆ ಕಳೆದ 15 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಿರಂತರವಾಗಿ ತನ್ನ ಗ್ರಾಹಕ ಬಂಧುಗಳಿಗೆ, ಸದಸ್ಯ ಬಂಧುಗಳಿಗೆ 25% ಡಿವಿಡೆಂಡ್ ಅನ್ನು ಕೊಡ್ತಾ ಬಂದಿದೆ. ಅಂತಹ ಒಂದು ಅತ್ಯುತ್ತಮ ಪ್ರಗತಿಯ ಸಹಕಾರಿ ಸಂಘ ಎನ್ನುವಂತಹ ಶ್ಲಾಘನೆಯ ಮಾತುಗಳ ಮೂಲಕವಾಗಿ ಈ ಸಂಘದ ಕಾರ್ಯಚಟುವಟಿಕೆಗಳಿಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಇದರ ಅಧ್ಯಕ್ಷರಾಗಿಯೂ ಕಳೆದ 6 ವರ್ಷಗಳಿಗಿಂತಲೂ ಮಿಗಿಲಾದ ಹೆಚ್ಚು ಕಾಲ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಮಗೆ ಅತ್ಯಂತ ಹೆಮ್ಮೆಯ ಕ್ಷಣ, ನಮ್ಮೂರ ಶಾಸಕರಾಗಿ 3 ಅವಧಿಗೆ ಶಾಸಕರಾಗಿ, ಆರೋಗ್ಯ ಸಚಿವರಾಗಿ ಮತ್ತು ಆಹಾರ ಸರಬರಾಜು ಸಚಿವರಾಗಿ ಸಾಧನೆಯನ್ನು ಮಾಡಿದಂತಹ ಈ ಬಾರಿಯ ಸಂಪುಟದಲ್ಲಿ ಸಭಾ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಅವರ ಅಪೇಕ್ಷೆಯಂತೆ ಮೊದಲು ಅವರ ಮಾತುಗಳು, ಆ ನಂತರ ಅವರ ಸಾಧನೆಗಾಗಿ, ನಮ್ಮ ಹೆಮ್ಮೆಗಾಗಿ, ನಮ್ಮ ಅಭಿಮಾನಕ್ಕಾಗಿ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ. ಅವರಿಗೆ ಅದೆಷ್ಟೋ ಸನ್ಮಾನಗಳು ಸಂದು ಹೋದಿವೆ. ಇದೀಗ ಶ್ರೀಯುತ ಯು ಟಿ ಖಾದರ್ ಅವರಿಂದ ನಮ್ಮನ್ನುದ್ದೇಶಿಸಿ ಮಾತು. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ಈ ಒಂದು ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಭತ್ತ ಕೃಷಿಗೆ ಪ್ರೋತ್ಸಾಹ ಧನ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸಿದಂತಹ ನನ್ನ ಆತ್ಮೀಯರು, ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಅಂತ ಶ್ರೀ ಕೃಷ್ಣ ಶೆಟ್ಟಿ ಕೆಳಗೆಮ್ಮನ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗ ನಮಗೆ ಉದ್ದೇಶಿಸಿ ತಮ್ಮ ದಿಕ್ಸೂಚಿ ಸಂದೇಶ ನೀಡಿದಂತಹ, ಸಹಕಾರಿ ಕ್ಷೇತ್ರದಲ್ಲಿ ತನ್ನದಾದ ಕೀರ್ತಿಯನ್ನು ಪಡೆದಂತಹ, ಸಹಕಾರಿ ಕ್ಷೇತ್ರದಲ್ಲಿ ತನ್ನ ಭೀಷ್ಮರೆಂದೇ ಇವತ್ತು ಕರೆಯಲ್ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಗೌರವಾನ್ವಿತ ಡಾಕ್ಟರ್ ಶ್ರೀ ಎಂ.ಎನ್. ರಾಜೇಂದ್ರ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮ ಗಣ್ಯ ಅತಿಥಿಗಳಂತ ಪ್ರಗತಿಪರ ಶ್ರೀ ಅಬುಸಾಲಿ ಕುರಿಕಾರ್ ಅವರೇ, ಗಂಗಾಧರ್ ಉಲ್ಲಾಲ್ ಅವರೇ, ಕೃಷ್ಣನ ಸಾಲಿಯಾನ್ ಅವರೇ, ಅದೇ ರೀತಿ ನಮ್ಮ ಜಗನ್ ಉಚ್ಚಿಲ್ ಅವರೇ, ನಮ್ಮ ತಲಪಾಡಿಯ ನಮ್ಮ ಸಾರಾಂಬಿಕಾ ಸಾವಿತ್ರಿ ರೈ ಅವರೇ, ನಮ್ಮ ಬ್ಲಾಕಿನ ಅಧ್ಯಕ್ಷರು, ಸಹಕಾರಿ ಕ್ಷೇತ್ರದಲ್ಲಿ ಡೈರೆಕ್ಟರ್ ಆಗಿರುವಂತಹ ಸದಾಶಿವ್ ಉಲ್ಲಾಲ್ ಅವರೇ, ಉಪಾಧ್ಯಕ್ಷ ಅಂತ ಅಫ್ಸಾಲಿರವರೇ, ವೇದಿಕೆ ಮೇಲೆ ಉಪಸ್ಥಿತಂತ ನಮ್ಮ ನಾರಾಯಣ್ ತಲಪಾಡಿರವರೇ, ಅದೇ ನಿಮ್ಮ ಸನ್ಮಿತರಂತ ಉದಯ್ ಕುಮಾರ್ ಅವರೇ, ಅರುಣ್ ಕುಮಾರ್ ಅವರೇ, ನಮ್ಮ ಬೋಲ್ಯಾರ್ ನಮ್ಮ ಬಾಬು ನಾಯಕ್ ಅವರೇ, ಪದ್ಮಾವತಿ ಅಕ್ಕನವರೇ, ಸುರೇಖಾ ಅವರೇ, ಅದೇ ರೀತಿ ನಮ್ಮ ಸನ್ಮಿತರಾದಂಥ ಮ್ಯಾನೇಜರ್ ಹರ್ಷವರ್ಧನ್ ಅವರೇ, ನಮ್ಮ ವಿದ್ಯಾಧರ್ ಶೆಟ್ಟರ್ ಅವರೇ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಂತ
ವಿನಯ ನಾಯ್ಕ ಅವರೇ, ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂತ ರೇಣುಕರೈ ಅವರೇ, ಮುತ್ತಣ್ಣನವರೇ, ಮುಂದೆ ಎಲ್ಲ ಈ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ವಿವಿಧ ಪ್ರದೇಶ ಬಂದಂಥ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ ಮತ್ತು ಈ ಬ್ಯಾಂಕಿನ ಎಲ್ಲ ನಮ್ಮ ಪದಾಧಿಕಾರಿಗಳು, ಡೈರೆಕ್ಟರ್ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾಕಂತ ಹೇಳಿದರೆ ಈ ಒಂದು ಉಳ್ಳಾಲದ ಗ್ರಾಮೀಣ ಮಟ್ಟದ ಪ್ರದೇಶದ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಕಳೆದ 50ಕ್ಕಿಂತಲೂ ಅಧಿಕ ವರ್ಷದಲ್ಲಿ ತನ್ನ ಸೇವೆಯನ್ನು ಮಾಡಿ ಈ ಪ್ರದೇಶದ ಅಭಿವೃದ್ಧಿಗೆ ಒಂದು ಪೂರಕವಾಗಿದ್ದನ್ನು ಕೊಟ್ಟಂತಹ ಆ ಕೊಡುಗೆ ಬಹುಶಃ ಇತ್ತು. ಅದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇವತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಇದನ್ನು ಪ್ರಾರಂಭ ಮಾಡಿ ಇದನ್ನು ಮುಂದುವರಿಸಿಕೊಂಡು ಬಂದಂಥ ಸರ್ವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜೊತೆ ತಾಲೂಕು ಪಂಚಾಯತ್ ಮಾಜಿ ಮೋನಾ ಕೊನಕು ಇದ್ದಾರೆ, ಇನ್ನಿತರೆಲ್ಲ ನಮ್ಮ ಗ್ರಾಮ ಸದಸ್ಯರು ಕೂಡ ಇವತ್ತು ಇದ್ದಾರೆ. ಸಹಕಾರಿ ಕ್ಷೇತ್ರ ಕಾಣದ ಕೈಗಳಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಒಂದಲ್ಲೊಂದು ರೀತಿಯಿಂದ ಇವತ್ತು ಸಮಾಜದ ಅಭಿವೃದ್ಧಿಗೆ, ರೈತರಿಗೆ ಶಕ್ತಿ ಕೊಡುವಂಥ ಕೆಲಸ ಇವತ್ತು ಬಂದದ್ದು. ಅದಕ್ಕಾಗಿ ಸಹಕಾರಿ ಕ್ಷೇತ್ರ ಅಂತೇಳಿ ಅವತ್ತಿನ ಕೋಆಪರೇಟಿವ್ಸ್ ಅವತ್ತಿನ ಈಗ ಪ್ರಾರಂಭ ಆದದಲ್ಲ, ಸುಮಾರು ಎಷ್ಟು ವರ್ಷಗಳಿಂದ ಪ್ರಾರಂಭ ಆಗಿದೆ ಅಧ್ಯಕ್ಷ? 120. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವ ಮುಂಚೆ ಸ್ಥಳೀಯರ ಮಟ್ಟ ಎಲ್ಲ ಒಂದು ಸೇರಿಕೊಂಡು ಸಹಕಾರಿ ಕ್ಷೇತ್ರ ಪ್ರಾರಂಭ ಮಾಡಿದ್ದರೆ ಅದು ದೊಡ್ಡ ಮಟ್ಟ ದೂರದರ್ಶಿತ ಯೋಜನೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. 10 ಕೈಗಳು ಒಂದಾಗಿ ಸೇರಿದಾಗ, ಒಂದೇ ಮನಸ್ಸಿಂದ ಸೇರಿದಾಗ ಎಲ್ಲ ಕೂಡ ಅತ್ಯಂತ ಯಶಸ್ವಿ ಆಗ್ತಂತ ಹೇಳಿ ನಮಗೆ ಸಾಬೀತು. ಅದು ಸಹಕಾರಿ ಕ್ಷೇತ್ರ ಮುಖಾಂತರ ಸಿಕ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಯೋಜನೆಗಳು ಮತ್ತು ಪ್ರಯೋಜನಗಳು ಇವತ್ತು ಜನಸಾಮಾನ್ಯ ಆಗುವುದು ಕೂಡ ನಿಮಗೆಲ್ಲ ಕೂಡ ಭಾಳ ಗೊತ್ತಿರುವಂಥ ಒಂದು ವಿಚಾರ. ಆದ ಕಾರಣ ಈ ಒಂದು ಬ್ಯಾಂಕ್ ಇನ್ನಷ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶವತ್ತಾಗಲಿ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಏನಿದೆಯಾ ಅದು ನಮ್ಮ ಅತ್ಯಂತ ಗೌರವ. ಇಡೀ ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅತ್ಯುತ್ತಮವಾದ ಸಹಕಾರಿ ಬ್ಯಾಂಕ್ ಎಂಬ ಕ್ಷೇತ್ರ ಮತ್ತು ಬಿರುದು ಸಿಕ್ಕಿದರೆ ಅದು ಇಡೀ ನಮ್ಮ ಜಿಲ್ಲೆಗೆ ಮತ್ತು ಕರ್ನಾಟಕಕ್ಕೆ ಸಿಕ್ಕಿದಂಥ ಗೌರವ ಅಂತ ನಾವು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಕೂಡ ಇವತ್ತು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟದಲ್ಲಿ ಕೆಲವು ಅತ್ಯುತ್ತಮವಾದ ಬ್ಯಾಂಕಿನಲ್ಲಿ ಅತ್ಯುತ್ತಮವಾದ ಬ್ಯಾಂಕ್ಗಳಲ್ಲಿ ಇವತ್ತು ಉತ್ತಮವಾದ ಬ್ಯಾಂಕ್ ಎಂದು ಇವತ್ತು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬಹುಶಃ ಇವತ್ತು ಹೆಸರು ಪಡೆದುಕೊಂಡು ಇದು ನಮಗೆಲ್ಲರಿಗೂ ಕೂಡ ಒಂದು ಕ್ಷೇತ್ರಕ್ಕೆ ಒಂದು ಗೌರವ ತರುವಂಥ ಕೆಲಸ ಇವತ್ತು ಇದೆ. ಅದಕ್ಕಾಗಿ ಜನಸಾಮಾನ್ಯರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು, ಇಲ್ಲಿದ್ದವರು ಕೂಡ ಇದಕ್ಕೆ ಸಂಪೂರ್ಣವಾದ ಸಹಕಾರ ಕೂಡ ಜನಸಾಮಾನ್ಯ ಕೊಡುವಂಥ ವಿಚಾರ ಇವತ್ತು ಆಗಬೇಕು. ಅದಕ್ಕಾಗಿ ನಾನು ಬ್ಯಾಂಕಿನವರಿಗೆ ಮತ್ತು ಸೊಸೈಟಿಯವರಿಗೆ ಯಾವಾಗ ಹೇಳ್ತಿದ್ದೆ, ಯಾರ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಸಣ್ಣ ಪುಟ್ಟ ಲೋನಿಗೆ ಬಂದಾಗ ಒಂದು ಹೆಜ್ಜೆ ಮುಂದೆ ನಿಂತು ಅವರಿಗೆ ಕೊಟ್ಟು ಬಿಡಿ ಯುವಕರಿಗೆ. ಯಾಕಂತ ಹೇಳಿದರೆ ಅವರಿಗೆ ನೀವೇನು ಕೊಡದಿದ್ದರೆ ಮತ್ತು ಅವ್ರು ಇಲ್ಲಿ ನಿಲ್ಲುವುದಿಲ್ಲ, ಅವ್ರು ಬೇರೆ ಎಲ್ಲ ದೇಶಕ್ಕೆ ಪಾಸ್ಪೋರ್ಟ್ ಮಾಡಿ ಹೋಗ್ತಾರೆ. ಅವರವರ ಜೀವನವನ್ನು ಅವರವರು ಬದುಕನ್ನು ಕಾಣಲೇ ಬೇಕಾಗ್ತದೆ. ಇಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದರೆ ಅವರು ಇಲ್ಲೇ ಇರ್ತಾರೆ. ನೀವು ಅವ್ರಿಗೆ ಕೊಡುವರಾದ ಅವಕಾಶ ಕೊಡಲಿಲ್ಲ ಅಂತ ಹೇಳಿದರೆ ಅವ್ರು ನಾಳೆ ಬ್ಯಾಂಗ್ಳೂರ ಬಾಂಬೆಗೆ ಹೋಗ್ತಾರೆ. ಅಲ್ಲಿ ಕೂಡ ಸರಿಯಾಗದಿದ್ದರೆ ಪಾಸ್ಪೋರ್ಟ್ ಮಾಡಿ ಅವರು ಫಾರಿನ್ಗೆ ಹೋಗಿ ಅವ್ರು ಬದುಕೋದು ಹೇಗಾದರೂ ಕೂಡ ಅವರು ಬದುಕ್ತಾರೆ. ಅದಕ್ಕೆ ಬದುಕಲಿಕ್ಕೆ ಏನು ಕಷ್ಟ ಇಲ್ಲ, ಒಂದೊಂದು ರೀತಿಯಿಂದ ಬದುಕಿಕೊಂಡು ಹೋಗೋಂಥ ಕೆಲಸ ಮಾಡ್ತಾರೆ. ಏನಾದರೂ ಇಲ್ಲಿ ಬಂದಾಗ ಸಾಕು ಅವ್ರು ಇಲ್ಲಿಯೇ ಮಾಡಿಕೊಂಡು ಇಲ್ಲಿಯೇ ಕೃಷಿ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಇಲ್ಲೇ ನೆಲೆ ನಿಂತು ಅವರೆಲ್ಲ ಶಕ್ತಿಯನ್ನು ಈ ದೇಶದ ಮಣ್ಣಿನಲ್ಲೇ ಕೊಡಲಿಕ್ಕೆ ದೊಡ್ಡ ಮಟ್ಟ ಸಹಕಾರಿ ಆಗ್ತದೆ. ಅದು ನಮ್ಮ ಮೊದಲ ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಮಣ್ಣಿನ ಮತ್ತು ನಮ್ಮ ಪ್ರದೇಶದ ಯುವಕರನ್ನು ನಮ್ಮ ಊರು ಬಿಟ್ಟು ಹೊರಗೆ ಹೋಗದ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಅದು ಬ್ಯಾಂಕಿನ ಮತ್ತು ಸಹಕಾರಿ ಬ್ಯಾಂಕಿನ ಮೊದಲ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ದೊಡ್ಡ ಮಟ್ಟದ ಆಲೋಚನೆಯನ್ನು ಇವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದ್ರ ಜೊತೆಗೆ ಭತ್ತ ಕೃಷಿಗೆ ಪ್ರೋತ್ಸಾಹಧನ ಕೂಡ ಇದು ಅತ್ಯಗತ್ಯವಾಗಿ ಕೊಡಬೇಕಾದದ್ದು. ಇವತ್ತು ನಮ್ಮೆಲ್ಲರಿಗೂ ಕೂಡ ನಾನು ಆಹಾರ ಸಚಿವನಾಗಿದ್ದೆ. ಭತ್ತಕ್ಕೆ ಸಂಬಂಧಪಟ್ಟಾಗೆ ನಮಗೆಲ್ಲರಿಗೂ ಕೂಡ ಇಲ್ಲಿ ಕುಚಲಕ್ಕಿ ಬೇಕಂತ ನಾವೆಲ್ಲ ಇವತ್ತು ಕೇಳ್ತೇವೆ. ರೇಷನ್ ಅಂಗಡಿಗೆ ನಮಗೆ ಕುಚಲಕ್ಕಿ ಬೇಕಂತೇಳಿ ನಾನು ಆಹಾರ ಸಚಿವನಾಗಿ ನಾನು ಚರ್ಚೆ ಮಾಡಿ ಆಗ ನಾನು ಹೇಳಿದರು, ಸರ್ ನಿಮ್ಮಲ್ಲಿ ಯಾರು ಭತ್ತ ಮಾಡ್ತಾರೆ, ನಿಮ್ಮಲ್ಲಿ ಭತ್ತದಲ್ಲಿ ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಯಲ್ಲೇ ನಮ್ಮ ರಾಜ್ಯದಲ್ಲೇ ಇವತ್ತು ಭತ್ತ ಮಾಡಿ ನಾವು ಆಂಧ್ರದಿಂದ ಪಂಜಾಬಿಂದ ಮತ್ತು ಹರಿಯಾಣದಿಂದ ನಾವು ಅಕ್ಕಿ ತರುವುದು. ದಕ್ಷಿಣ ಕನ್ನಡ ನೀವು ಕುಚಲಕ್ಕಿ ಅಂತ ಕೇಳ್ತೀರಿ, ನಿಮ್ಮ ಒಂದು ಗದ್ದೆಯನ್ನು ಕೂಡ ಇವತ್ತು ಭತ್ತ ಯಾರು ಜನ ಮಾಡೋದಿಲ್ಲ, ಎಲ್ಲ ಕೂಡ ಕಮರ್ಷಿಯಲ್ ಬಿಲ್ಡಿಂಗ್ ಮತ್ತು ಬೇರೆ ಬೇರೆ ವ್ಯವಸ್ಥೆ ಬರಡು ಬಿಟ್ಟಿದ್ದಾರೆ ಹೊರತು ನಿಮ್ಮ ಊರಲ್ಲಿ ನೀವು ಭತ್ತವೇ ಮಾಡೋದಿಲ್ಲ, ನೀವು ಕುಚಲಕ್ಕಿ ಅಂತ ಕೊಡುವಂಥ ಪರಿಸ್ಥಿತಿ ಎಲ್ಲಿಂದ ಬರ್ತದೆ ಅಂತ ಹೇಳೋ ವಿಚಾರಗಳು ಇವತ್ತು ಬರುವಂಥದ್ದು. ಆದ ಕಾರಣ ನಮ್ಮಲ್ಲಿ ಭಾಳಷ್ಟು ಇವತ್ತು ಬರಡು ಭೂಮಿ ಇದೆ.
ಈ ಬರಡು ಭೂಮಿ ಇವತ್ತು ಕೂಡ ಬಹಳಷ್ಟು ಗದ್ದೆಗಳು ಇವತ್ತು ಅಲ್ಲೇ ನಿಂತಿದೆ. ನಾನು ವಸಂತ ಕೋಣಾಜಿ ಅವರು ಮತ್ತು ಅವರ ಅಣ್ಣನನ್ನು ನಾನು ಅಭಿನಂದಿಸ್ತೇನೆ. ಇವರೇನು ಮಾಡಿದ್ರು ಅಂತ ಹೇಳಿದರೆ, ನಾನು ಕೊಣಾಜಿಯಲ್ಲಿ ಬಹಳಷ್ಟು ಅವರೆಲ್ಲ ಮಂಗಳೂರು ಮತ್ತು ಬಾಂಬೆಯಲ್ಲಿದ್ದಾರೆ. ಜಾಗ ಎಷ್ಟೋ ಎಕರೆ ಬರಡಾಗಿದೆ. ನಮ್ಮ ಕಾರ್ ಸ್ಟ್ರೀಟ್ ನೋಡಿ, ಒಂದು ಮಾಸ್ಟರ್ಗೆ ಎಷ್ಟು ಬದಲಾವಣೆ ಮಾಡ್ಬೋದು ಅಂತ ಹೇಳಿದರೆ, ಕಾರ್ ಸ್ಟ್ರೀಟ್ನ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಬಂದು ಅವರಿಗೆ ಒಂದು ಟ್ರೈನಿಂಗ್, ಈ ಗಟ್ಟಿಯಾದ ಬರಡು ಭೂಮಿಯನ್ನು ಹೇಗೆ ನಾವು ಹದ ಮಾಡೋದು ಅಂತೇಳಿ ಅದಕ್ಕೆ ನೀರು ಹಾಕಿ ಫಸ್ಟ್ ಅದನ್ನು ಹದ ಮಾಡೋದು. ಅದನಂತರ ಬಹುಶಃ ನಮ್ಮ ರೈತರ ಸಂಘ ಜೊತೆ ಸೇರಿಕೊಂಡು ಆ ಭತ್ತಕ್ಕೆ ಬೇಕಾಗುವಂಥ ಭತ್ತವನ್ನು ತಂದು ಮಕ್ಕಳಿಗೆ ತೋರಿಸಿ ಭತ್ತವನ್ನು ಇದು ಮಾಡುವಂಥದ್ದು, ಮತ್ತು ಭತ್ತವನ್ನು ನೆಕ್ಸ್ಟ್ ನಡುವಂಥ ಕಾರ್ಯಕ್ರಮ, ಹೇಗೆ ನಡುವುದಂತೇಳಿ, ಮತ್ತು ಭತ್ತವನ್ನು ಹೇಗೆ ಕೊಯ್ಯುವುದಂತೇಳಿಕೊಂಡು ಅವರಿಗೆ ಟ್ರೈನಿಂಗ್. ಅದೆಲ್ಲ ಕೊಯ್ದ ನಂತರ ಆ ಭತ್ತದನ್ನು ಅಕ್ಕಿ ಮಾಡಿ ಆ ಸ್ಕೂಲ್ ಮಕ್ಕಳಿಗೆ ಬಿಸಿ ಊಟಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಬಹುಶಃ ಇವತ್ತು ಕಾಸ್ಟ್ರೇಟ್ನ BM ಕಾಲೇಜ್ ಮಾಡಿದಾಗ ಎಷ್ಟು ಎಕರೆಯಲ್ಲಿ ಇವತ್ತು ನಾವು ಅವತ್ತು ಮಾಡಿದ್ವಿ ನೀವು 10 ಎಕರೆ 3-4 ತಿಂಗಳಲ್ಲಿ ಅಲ್ಲಿ ಬರಡಿದ್ದಂಥ ಭೂಮಿ ಆ 4 ತಿಂಗಳು ನೋಡಬೇಕು ಭತ್ತ ಬಂದು ಎಷ್ಟು ಚೆನ್ನಾಗಿ ಬಂತಂತೇಳಿ. ಅದೊಂದು 2 ವರ್ಷ ಮಾಡಿದ್ರು, 3 ವರ್ಷ ಗದ್ದೆ ಕೊಡಲಿಲ್ಲ ಅವರು. ಕೊರೋನಾ ಬಂತ ಇದಕ್ಕೆ ಮತ್ತೆ ಕೊರೋನಾ ಹೋಗಿದೆ ಈಗ. ಅದಕ್ಕೆ ಇಂಥದಕ್ಕೆಲ್ಲ ನೀವು ಸಂಪೂರ್ಣವಾದ ಪ್ರೋತ್ಸಾಹ ಇವತ್ತು ಕೊಡೋದ ಕೆಲಸ ಆಗಬೇಕು. ನಾನು ಕೂಡ ಇವತ್ತು ನಮ್ಮ ಯೂತ್ ಆ್ಯಂಡ್ ಸರ್ವಿಸ್ನ ಮಂತ್ರಿಗೆ ಹೇಳಿದ್ದೇನೆ, NSS ವಿದ್ಯಾರ್ಥಿಗಳಿಗೆ ನೀವು ಬೇರೆ ಬೇರೆ ಇದಕ್ಕೆ ನೀವು ದುಡ್ಡು ಕೊಡ್ತೀರಿ, ಈ ಭತ್ತ ಅಲ್ಲಿ ಹೋಗಿ ಭತ್ತ ಮಾಡಿ ಬರಡು ಭೂಮಿಯನ್ನು ಇವತ್ತು ಜೀವ ಕೊಡುವಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸರ್ಕಾರ ಒಂದು ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ನಾನು ಖಂಡಿತವಾಗಿ ಸಂಬಂಧಪಟ್ಟಂಥವರಿಗೆ ಸೂಚಿಸ್ತೇನೆ. ಆಗ ಭಾಳಷ್ಟು ಬರಡು ಭೂಮಿ ಇವತ್ತು ಇದನ್ನು ನೋಡಿ, ಈ ಒಂದು ಯೋಜನೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದೆ, ಅಲ್ಲಿ ಬೆಂಗಳೂರಲ್ಲಿ ಕೂಡ ಹೇಳಿದೆ ನಾನು. ಯಾಕೆ ಇದರಲ್ಲಿ ಬರೀ ಒಂದು ಬರಡು ಭೂಮಿ ಇವತ್ತು ಮತ್ತೆ ಪುನರ್ಜೀವ ಅಲ್ಲ, ಮತ್ತೆ ನಮಗೆ ಭತ್ತ ಸಿಕ್ಕುವಂಥದ್ದು ಮಾತ್ರ ಅಲ್ಲ, ಇಡೀ ನಮ್ಮ ಯುವ ಜನಾಂಗಕ್ಕೆ ಕೃಷಿಗೆ ಮತ್ತು ರೈತರಿಗೆ ಸಂಬಂಧಪಟ್ಟಾಗೆ ಇಡೀ ಒಂದು ಪರಂಪರೆ ಮತ್ತು ಸಂಸ್ಕೃತಿಯನ್ನು ತಿಳಿಸಿ ವರ್ಗಾಯಿಸುವಂಥ ಒಂದು ಯೋಜನೆ ಕೂಡ ಇವತ್ತು ಆಗಿದೆ. ಹೇಗೆ ನಾವು ಹದ ಮಾಡಬೇಕು, ಏನು ಮಾಡಬೇಕಂತ ಗೊತ್ತಿಲ್ಲದಂಥ ವಿದ್ಯಾರ್ಥಿನಿಯರಿಗೆ ಅವ್ರು ಬಂದು ಕಲಿತಾಗ ಇಡೀ ಅವ್ರಿಗೆ ಒಂದು ದೊಡ್ಡ ಮಟ್ಟದ ಒಂದು ಮಾಹಿತಿ ಸಿಕ್ಕುವಂಥ ಕೆಲಸ ಕೂಡ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈ ರೀತಿ ಒಂದು ಸಂಪೂರ್ಣವಾದ ಪ್ರೋತ್ಸಾಹ ಬಹುಶಃ ತಮ್ಮ ಈ ಬ್ಯಾಂಕಿನ ತಗೊಳ್ಬೇಕು. ಇಲ್ಲಿ ಎಷ್ಟು ಬರಡು ಭೂಮಿ, ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಬರಡು ಭೂಮಿ ಇದೆ ಅಂತ ನೋಡ್ಕೊಳ್ಬೇಕು. ಸಂಘ ಸಂಸ್ಥೆಯವರು ಯಾರಾದರೂ ಮುಂದೆ ಬಂದರೆ ಅದಕ್ಕೆ ಒಂದು ಯೋಜನೆಯನ್ನು ಇವತ್ತು ರೂಪಿಸುವಂಥ ಕೆಲಸ ಮಾಡಿದರೆ ಇದು ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಒಂದು ಯೋಜನೆ ಕೂಡ ಆಗ್ತದೆ. 1 ವರ್ಷ 2 ವರ್ಷ ನೀವು ಪ್ರಾರಂಭ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಸರ್ಕಾರ ಕೂಡ ಮುಂದುವರಿಸಿಕೊಂಡ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತದೆ. ಯಾವುದೇ ಒಂದು ಯೋಜನೆಯು ಕೂಡ ನೇರವಾಗಿ ಸಡನ್ ಆಗಿ ಸರ್ಕಾರ ಎಲ್ಲಿಯೂ ಕೂಡ ಬರಲಿಲ್ಲ. ಮುಂಚೆ ಬಿಸಿ ಊಟ ಎಲ್ಲಿಯೂ ಕೂಡ ಮುಂಚೆ ಇರಲಿಲ್ಲ. ಕೆಲವೊಂದು ಶಾಲೆಗಳಲ್ಲಿ ಊರವರು ಸಂಘಟನೆ ಮಾಡಿಕೊಂಡು ಮಿಡ್ ಮೇ ಮೀಲ್ ಅಂತೇಳಿ ಮಧ್ಯಾಹ್ನದ ಊಟ ಅಂತೇಳಿ ಬಡ ಮಕ್ಕಳು ಯಾರು ಬರ್ತಾ ಇದ್ದ ಅವರಿಗೆ ಕೊಡ್ತಾ ಇದ್ರು. ತದನಂತರ ಸರ್ಕಾರ ತಗೊಂಡು ಇಡೀ ರಾಜ್ಯಕ್ಕೆ ಬಿಸಿ ಊಟ ಅಂತೇಳಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು. ಇದನ್ನು ನೋಡಿ ಇಡೀ ದೇಶದಲ್ಲೇ ಪ್ರಾರಂಭ ಮಾಡಿದ ಕೆಲಸ ಇವತ್ತು ಆಗ್ತದೆ ಅಂತ ಹಲವಾರು ಯೋಜನೆಗಳು ಇವತ್ತು ಮುಂಚೆ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಇರಲಿಲ್ಲ. ಕೆಲವೊಂದು ಶಾಲೆಯಲ್ಲಿ ಊರವರು ಸೇರಿ ಅಲ್ಲಿ ಒಂದು ಟೀಚರ್ ಇಟ್ಟುಕೊಂಡು ಇಂಗ್ಲೀಷ್ ಕಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಶಾಲೆಯಲ್ಲಿ ಡೆವಲಪ್ಮೆಂಟ್ ಆಗ್ತದಂತ ಹೇಳಿದಾಗ ಇದು ಅಗತ್ಯ ಗೊತ್ತಾದಾಗ ಮತ್ತು ಸರ್ಕಾರ ಕೆಲವು ವರ್ಷಗಳಿಗೆ 4-5 ಶಾಲೆಯಲ್ಲಿ ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಇವತ್ತು ಪ್ರಾರಂಭ ಆಗ್ತದೆ. ಸೊ ಈ ರೀತಿಯ ಒಂದು ಸರ್ಕಾರಕ್ಕೆ ಪ್ರೇರಣೆ ಆಗುವಂತಹ ಮತ್ತು ಎಲ್ಲ ಸಹಕಾರಿ ಕ್ಷೇತ್ರಗಳಿಗೆ ಒಂದು ದೊಡ್ಡ ಮಟ್ಟದ ದಿಕ್ಸೂಚಿ ಕೊಡುವಂಥ ಕಾರ್ಯಕ್ರಮ ಕೋಟೆಕಲ್ ವ್ಯವಸಾಯ ಸಹಕಾರಿ ಬ್ಯಾಂಕ್ ಮುಖಾಂತರ ಆಗಲಿ ಅಂತ ಹೇಳಿ ಯಾರಲ್ಲಿ ಇವತ್ತು ಭತ್ತ ಕೃಷಿಗೆ ಸಂಬಂಧಪಟ್ಟ ಪ್ರೋತ್ಸಾಹನ ಪಡೆದಿದ್ದಾರೆ ಇದನ್ನು ಅತ್ಯಂತ ಸದುಪಯೋಗಪಡಿಸಿಕೊಂಡು ಅದರ ಪ್ರಯೋಜನ ಪಡೆಯುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿನಿ ಪ್ರತಿಭಾ ಪುರಸ್ಕಾರ ಕೂಡ ಹಮ್ಮಿಕೊಂಡು ಆ ಒಂದು ಪ್ರೋತ್ಸಾಹನ ಕೊಡ್ತಾರೆ, ಅತ್ಯಂತ ಸಂತೋಷ. ಅದೇ ಅಧ್ಯಕ್ಷ ಮಾತಾಡೋದು ಹೇಳಿದರು, ನಾವು ಒಂದು ವಿದ್ಯಾನಿಧಿ ಅಂತೇಳಿ ಅತ್ಯಂತ ಕಡುಬಡವರಿಗೆ ಮಾರ್ಕ್ ಇದ್ದವರಿಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆದರೆ ಸ್ವಲ್ಪ ಮಟ್ಟಿನ ಸಹಕಾರ ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಇದು ದೊಡ್ಡ ಮಟ್ಟದ ಇದು ಅತ್ಯಂತ ದೊಡ್ಡ ಮಟ್ಟದ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಶಿಕ್ಷಣಕ್ಕೆ ನೀವು ಎಷ್ಟೇ ಸಹಕಾರ ಮಾಡಿದರೂ ಕೂಡ ಅದು ಒಂದಲ್ಲೊಂದು ರೀತಿಯಿಂದ ಪ್ರತಿಫಲ ಖಂಡಿತವಾಗಿಯೂ ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಬಂದಂಥ ಎಲ್ಲ ವಿದ್ಯಾರ್ಥಿನಿ ಯಾರಿದ್ದೀರಿ, ನಿಮ್ಮ ಆ ಶಿಕ್ಷಣ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಶಿಕ್ಷಣ ಪರಿವರ್ತನೆ ಆಗಲಿ. ನಿಮ್ಮ ತಂದೆ ತಾಯಂದಿರಿಗೆ ನೆಮ್ಮದಿಯ ಜೀವನ, ನಿಮಗೊಂದು ಸ್ವಾಭಿಮಾನ ಬದುಕು ಕೊಡುವಂಥ ಕನಸು ನಿಮ್ಗೆ ಯಾರಿಗಾದಿದ್ದರೆ ಅದು ಶಿಕ್ಷಣ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ವಿಶ್ವದಲ್ಲಿ ಇನ್ನೊಬ್ಬರನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದರೆ ಯಾರಿಗೆ ಅತ್ಯಂತ ಹೆಚ್ಚಿನ ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಸಿದ್ಧರಾಗಿದ್ದಾರೆ ಅವರು ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಕಂಟ್ರೋಲಿಂಗ್ ಪವರ್ ಒಬ್ಬರಿಗೆ ಯಾವಾಗ ಬರ್ತದೆ ಅಂತ ಹೇಳಿದರೆ
ಅವನ ಶಿಕ್ಷಣ ಮತ್ತು ಅವನ ಜ್ಞಾನದಲ್ಲಿ ಅವನು ಸ್ವಲ್ಪ ಜಾಸ್ತಿ ಆದಾಗ ಅವನು ಇಡೀ ಈ ಸಮಾಜವನ್ನು ಕಂಟ್ರೋಲ್ ತೆಕ್ಕೊಳ್ಳುವಂಥ ಕೆಲಸಕ್ಕೆ ತಾವು ಇವತ್ತು ಮಾಡುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ಉನ್ನತ ಮಟ್ಟದ ಶಿಕ್ಷಣ ಪಡ್ಕೊಳ್ಳುವಂಥ ಅವಕಾಶ ನಿಮ್ಮೆಲ್ಲರಿಂದ ಇವತ್ತು ಆಗಲಿ. ನಿಮ್ಮ ತಂದೆ ತಾಯಿಯನ್ನು ಕೂಡ ಪ್ರೋತ್ಸಾಹಕರ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಾನು ಎಲ್ಲ ವಿದ್ಯಾರ್ಥಿನಿಗೆ ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ಅದು ನೀವು ಬಡತನದಲ್ಲಿ ಸಾಯ್ಬೇಕಾ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ಸ್ವಾಭಿಮಾನ ಬದುಕು, ನಿಮ್ಮ ತಂದೆ ತಾಯಿಯಿಂದ ನೆಮ್ಮದಿಯ ಜೀವನ ಬೇಕಾ, ಬಹುಶಃ ನೀವು ಅದು ಶಿಕ್ಷಣದಿಂದ ಮಾತ್ರ ನಿಮಗೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಒಂದಲ್ಲೊಂದು ಶಿಕ್ಷಣ ಪಡೆಯುವಂಥ ವಿಶೇಷವಾದ ಆತ್ಮವಿಶ್ವಾಸ ಮನೋಧರ್ಮ ಅವಕಾಶ ಇವತ್ತು ಅವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಎತ್ತವರಿಗೆ ಕೂಡ ನಾನು ಹೇಳಿದಿಷ್ಟೇ, ನಿಮ್ಮ ಮನೆಯ ಭವಿಷ್ಯ ಮತ್ತು ಕುಟುಂಬದ ಭವಿಷ್ಯ ಇದು ಹೇಗೆ ಬೇಕಂತ ಹೇಗಿದೆ ಅಂತ ನೋಡಬೇಕಾದ್ರೆ ನಿಮ್ಮ ಮನೆಯ ಮಾಡನ್ನು ನೋಡುವ ಅಗತ್ಯ ಇಲ್ಲಂತೆ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಈ ಮಾಡು ಸರಿ ಉಂಟಾ, ಮಾಡು ಸರಿ ಇಲ್ವಾ, ಮನೆಯಲ್ಲಿ ನೀರು ಬೀಳ್ತದ ಒಳಗಡೆ, ಕರೆಂಟ್ ಉಂಟಾ, ಎ ಸಿ ಉಂಟಾ, ಇದು ಬಾಡಿಗೆ ಮನೆಯ ಸ್ವಂತ ಮನೆ ನೋಡೋಂತ ಏನು ಅಗತ್ಯ ಇಲ್ಲ. ನಿಮ್ಮ ಮನೆಯ ಕುಟುಂಬ ಮತ್ತು ನಿಮ್ಮ ಮನೆಯ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತೆ. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ಭವಿಷ್ಯದಲ್ಲಿ ಕೂಡ ನಿಮ್ಮ ಮನೆ ಪ್ರಕಾಶಿಸ್ತಿದೆ ಅಂತ ಅರ್ಥ. ನಿಮ್ಮ ಮನೆಯಲ್ಲಿದ್ದ ಮಕ್ಕಳ ಕಣ್ಣಿಗೆ ಡಿಮ್ ಆಗಿದ್ರೆ ಅದರ ಅರ್ಥ ಭವಿಷ್ಯದ ನಿಮ್ಮ ಮನೆಯ ದೃಷ್ಟಿ ಕೂಡ ಡಿಮ್ ಆಗ್ತದೆ ಅಂತೇಳಿ. ಅದು ಯಾರು ಕೂಡ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗಲಿಕ್ಕೆ ಯಾರಿಗೂ ಕೂಡ ಅವಕಾಶ ಮಾಡಿ ಕೊಡಬೇಡಿ. ಎಷ್ಟು ಸಾಧ್ಯವಿದೆ ಅಷ್ಟು ಪ್ರೋತ್ಸಾಹವನ್ನು ಬಹುಶಃ ನಿಮ್ಮ ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ನೀವು ಮಾಡಿ. ಎಲ್ಲ ಅವರ ಶಿಕ್ಷಣ ಪ್ರತಿಭೆ ಇನ್ನಿದ್ದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಅವರಿಗೆ ಭಾಗವಹಿಸುವಂಥ ಅವಕಾಶ ಮಾಡಿಕೊಡಿ. ಅವರು ಅತ್ಯಂತ ದೊಡ್ಡ ಸತ್ಪ್ರಜೆ ಆಗಿದ್ದುಕೊಂಡು ಭವಿಷ್ಯದ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳಿರಲಿ, ಸಂತೋಷವಿರಲಿ, ಸಮಾನತೆಯನ್ನು ಎದುರಿಸಿಕೊಂಡು ಅದರಲ್ಲಿ ಜೀವನ ಮಾಡುವಂಥ ದೊಡ್ಡ ಮಟ್ಟ ವ್ಯಕ್ತಿತ್ವ ನಿಮ್ಮ ಮನೆಯಿಂದಲೇ ಪ್ರಾರಂಭ ಆಗುವಂಥ ಅವಕಾಶ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮ್ಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಸಹಕಾರಿ ಬ್ಯಾಂಕ್ ಮುಖ ಏನೋ ದೊಡ್ಡ ಮಟ್ಟದ ಒಂದು ಯೋಜನೆ ಹಮ್ಮಿಕೊಳ್ಳುವಂಥ ಅವಕಾಶ ಬಹುಶಃ ನಮ್ಮ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಬಹುಶಃ ಮಾಡಬೇಕಾಗ್ತದೆ. ಏನೋ ಒಂದು ಅಪೆಕ್ಸ್ ಬ್ಯಾಂಕಲ್ಲಿ ಕೂತು ಒಂದು ಚರ್ಚೆ ಮಾಡಿ, ಹೇಗೆ ರೈತ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕಾರಿ ಹಮ್ಮಿಕೊಂಡ್ರೆ ಅದು ದೊಡ್ಡ ಮಟ್ಟದ ಕೊಡುಗೆ ನಮ್ಮ ಭವಿಷ್ಯಕ್ಕೆ ಅದು ಪ್ರಯೋಜನ ಖಂಡಿತವಾಗಿ ಇವತ್ತು ಹಾಗೆ ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇವತ್ತು ನಿಮಗೆ 10th ಸ್ಟ್ಯಾಂಡರ್ಡ್ ಪಾಸಾದವರಿಗೆ ಮತ್ತು PUC ಪಾಸಾದವರಿಗೆ ಇವತ್ತರ ಮುಂದಿನ ವರ್ಷಗಳಲ್ಲಿ ಏನಾದರೂ ಸೀಟಿಗೆ ಸಂಬಂಧಪಟ್ಟಾಗೆ ಇನ್ನಿತರ ಸಹಕಾರ ಸಂಬಂಧಪಟ್ಟಾಗೆ ನಮ್ಮನ್ನು ಸಂಪರ್ಕಿಸಿದೆ. ನಾವು ಖಂಡಿತವಾಗಿ ನಾವೆಲ್ಲರ ಸಹಕಾರ ನಾವು ಇವತ್ತು ಪಡೆದುಕೊಂಡು ನನ್ನ ಪ್ರಾಮಾಣಿಕವಾದ ಕೆಲಸ ನಾವು ಖಂಡಿತವಾಗಿ ಮಾಡಿಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಸುಧಾರಣೆ ಈ ವರ್ಷವೇ 100 ಮಕ್ಕಳಿಗಿಂತಲೂ ಅಧಿಕ ಮಕ್ಕಳಿಗೆ ಇವತ್ತು ಉಚಿತವಾದ ಸೀಟನ್ನು, ಅದು ಯನಪವರಿರಲಿ, ನಿಟ್ಟೆಯವರಿರಲಿ, ಶ್ರೀನಿವಾಸ್ ಕಾಲೇಜ್ ಇರಲಿ, AJS ಆಸ್ಪತ್ರೆ ಇರಲಿ, ಶ್ರೀದೇವಿ ಅವರಿರಲಿ, ಪ್ರತಿಯೊಂದು ಬೇರೆ ಬೇರೆ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಇರಲಿ, ಬೇರೆ ಬೇರೆ ಸೀಟ್ಗಳನ್ನು PA ಕಾಲೇಜ್ ಇರಲಿ, ಬ್ಯಾರಿಸ್ ಕಾಲೇಜ್ ಇರಲಿ, ಎಲ್ಲ ಕಾಲೇಜ್ ಶ್ರೀನಿವಾಸ್ ಇರಲಿ ಹೇಳಿದಾಗ ಒಂದಿಬ್ಬರಿಗೆ ಒಂದು ಫ್ರೀ ಸೀಟ್ ಕೊಟ್ಟದಿದೆ. ಕೆಲವೊಂದು ಕಾಲೇಜಲ್ಲಿ 8 ಸೀಟ್ ಫ್ರೀ ಪರ್ಮಿಷನ್ ನಾವು ಮಾಡಿ ಕೊಟ್ಟದಕ್ಕೆ 8 ಇವತ್ತು ಈ ವರ್ಷ GNM ಫ್ರೀ ಕೊಟ್ಟಿದ್ದಾರೆ. ಎಲ್ಲಕ್ಕೂ ನಿಮಗೆ ಸಹಕಾರ ಮಾಡ್ತಾರೆ. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟು ಮುಂದೆ ಬಂದು ಆ ಸಹಕಾರ ತಗೊಂಡು ಕೆಲಸ ಪಕ್ಷ ನಿಮ್ಮೆಲ್ಲರಿಂದ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿಕೊಂಡು, ಮತ್ತು ಶ್ರೀಮಂತರ ಮಕ್ಕಳು ಕಲಿತದ್ದು ಕಡಿಮೆ, ಬಡವರ ಮಕ್ಕಳಿಗೆ ಕಲಿತದ್ದು ಜಾಸ್ತಿ. ಆದ ಕಾರಣ ನಮಗೆಲ್ಲ ನಾನು ಕಲ್ತಿದ್ದೇನೆ, LLB ಮಾರ್ಕ್ ಕಡಿಮೆ ಇತ್ತು, ಬೇಕಾದ ಸವಲತ್ತಿದ್ದರೂ ಕೂಡ ಪಾಸಾಗಿದ್ದೇನೆ. ಅದು ಎಕ್ಸ್ಟ್ರಾ ಮಾರ್ಕ್ ಏನು ಅಲ್ಲ. ನನ್ನನ್ನು ಡಾಕ್ಟ್ರ್ ಮಾಡಬೇಕಂತ ಮನಸ್ಸಿತ್ತು. ಯಾರಿಗೆ? ತಂದೆ ಮತ್ತು ತಾಯಂದಿರಿಗೆ. ಸೈನ್ಸಿಗೆ ನಂಗೆ ಅರ್ಥ ಆಗಲಿಲ್ಲ ಬಿಟ್ಟೆ, ನಾನು ಮತ್ತೆ ಆರ್ಟ್ಸ್ ತಗೊಂಡೆ. ನಾನು ಡಾಕ್ಟರ್ ಆಗಲಿಲ್ಲ, ಅದು ನಾವು ಡಾಕ್ಟ್ರಿಗೆಲ್ಲ ಮಂತ್ರಿ ಆದೆ, ಬಂದು ಹೆಲ್ತ್ ಮಿನಿಸ್ಟರ್ ಆಗುವಂಥ ಕೆಲಸ ನಾನು ಇವತ್ತಾಯಿತು. ಮತ್ತು ನಾನು ಅಡ್ವೊಕೇಟ್ ಆಗಿ ನಾನು ಪ್ರಾಕ್ಟೀಸ್ ಮಾಡಬೇಕಂತೇಳಿ ತಂದೆಯವರು, ರಾಜ್ಯಕ್ಕೆಲ್ಲ ಬೇಡ ಅವ್ರಿಗಂತ ಹೇಳಿ ನನಗೆ ಪ್ರೋತ್ಸಾಹ ಇರಲಿಲ್ಲ. ತಂದೆಯವರು ರಾಜ್ಯಕ್ಕೆ ಬೇಡ, ಪ್ರೊಫೆಷನ್ ಅಡ್ವೊಕೇಟ್ ಆದ ನಂತರ ಸೀತಾರಾಮ್ ಶೆಟ್ಟರ್ ನಾನು ರವೀಂದ್ರನಾಥ್ ಜೂನಿಯರ್ ಆಗಿ ಸೀತಾರಾಮ್ ಶೆಟ್ಟಿ ಜೊತೆ ನಾನು ಕಲಿಸಿದ್ರು. 6 ತಿಂಗಳು ನಾನು ಇವತ್ತು ಪ್ರಾಕ್ಟೀಸ್ ಕೂಡ LLB ಪ್ರಾಕ್ಟೀಸ್ ಕೂಡ ಮಾಡಿದ್ದೆ. ಆಯ್ತು, ತಂದೆಯವ್ರಿಗೆ ಏನು ಅಡ್ವೊಕೇಟ್ ಆಗಬೇಕು, ನೋಟ್ರಿ ಆಗಬೇಕು, ಜಡ್ಜ್ ಆಗಬೇಕೆಂಬ ಕನಸಿತ್ತು. ಅದು ನಮ್ಮ ಈ ಪೊಲಿಟಿಕ್ಸ್ ಹುಚ್ಚಿದ್ದನ್ನು ಯಾವುದೂ ಕೂಡ ಅವಕಾಶ ಮಾಡಿ ಕೊಡಲಿಲ್ಲ. ಆದರೆ ಈಗ ನೋಡಿ, ನಾನು ಅಸೆಂಬ್ಲಿಯಲ್ಲಿ ಜಡ್ಜಾಗಿ ಕೂತ್ಕೊಳ್ಳುವಂಥ ಅವಕಾಶ ಇವತ್ತು ಆಗಿದೆ. ಇಲ್ಲಿ ಆಗೋದು ದೇವರು ಎಲ್ಲೆಲ್ಲಿ ಮುಟ್ಟಿಸ್ತಾರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾವೆಲ್ಲ ಪ್ರಾಮಾಣಿಕ ಮುಂದೆ ಹೋಗುವಂಥ ಅವಕಾಶ ಆಗಲಿ.
ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರದ ಮುಖಾಂತರ ಇವತ್ತು ನಾನು ಈ ಕ್ಷೇತ್ರದ ಶಾಸಕನಾಗಿ ಮಾತ್ರ ಅಲ್ಲ, ಈ ಸಚಿವನಾಗಿ ಮಾತ್ರ ಅಲ್ಲ, ರಾಜ್ಯದ ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲಿ ತಾವು ಇವತ್ತು ಕೂತ್ಕೊಂಡಿದ್ದೀರಿ. ಇದೆಲ್ಲವೂ ಕೂಡ ನಿಮ್ಮ ಶ್ರಮದ ಮೂಲಕ, ನಿಮ್ಮ ವಿಶೇಷ ಕೊಡುಗೆ ಮುಖಾಂತರ ನೀವು ಕೊಟ್ಟಂಥ ದೊಡ್ಡ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಂಥ ಆ ಒಂದು ಗೌರವವನ್ನು ಉಳಿಸುವಂಥ ಜವಾಬ್ದಾರಿ ಕೆಲಸ ಖಂಡಿತವಾಗಿ ಮಾಡೋ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಮಾರ್ಗದರ್ಶನ ನಾನು ಇವತ್ತು ಕೇಳಿಕೊಳ್ತಂದು ಹೇಳಲಿಕ್ಕೆ ನಾನು ಕೂಡ ಇವತ್ತು ಬಯಸ್ತೇನೆ. ನಮ್ಮ ಜಿಲ್ಲೆಯಿಂದ ವೈಕುಂಠ ಬಾಳಿಗರವರು ಲೋಕಸಭೆಯಲ್ಲಿ ಕೆ ಹೆಗಡೆ ಅವರು ಕೂಡ ಇವತ್ತು ಸ್ಪೀಕರ್ ಆಗಿದ್ದರು. ಯಾವ ಗೌರವನ ಉಳಿಸಿಕೊಂಡು ಮತ್ತು ಬೆಳೆಸಿಕೊಂಡು ಬಂದಿದ್ದಾರ ಅದನ್ನು ಉಳಿಸಲಿಕ್ಕೆ ನನ್ನ ಪ್ರಾಮಾಣಿಕವಾದ ಎಲ್ಲ ಪ್ರಯತ್ನ ನಾವು ಇವತ್ತು ಮಾಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಕೆಲವರಿಗೆ ಯುಟಿಕ ಸಭಾಧ್ಯಕ್ಷ ಆಗಿದ್ದಾರೆ, ಸಭಾಧ್ಯಕ್ಷ ಏನಂತೇಳಿ ಬಹಳ ಸ್ಪಷ್ಟ ಇನ್ನೂ ಕೂಡ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾನು ಯಾವಾಗಲೂ ಹೇಳಿದೆ, ಸಭಾಧ್ಯಕ್ಷ ಅಂತ ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್, ಬೇರೆಯವರನ್ನು ಮಾತಾಡಲಿಕ್ಕೆ. ಸ್ಪೀಕರ್ ಮಾತಾಡಲಿಕ್ಕಿಲ್ಲ, ಅವನ ಹೆಸರು ಮಾತ್ರ ಸ್ಪೀಕರ್ ಅಂತೇಳಿ, ಬಟ್ ಎಸ್ ನಾಟ್ ಟು ಸ್ಪೀಕ್. ನಾನು ಮಾತಾಡಲಿಕ್ಕಿಲ್ಲ, ನಾನು ಬೇರೆಯವರನ್ನು ಮಾತಾಡಿಸುವಂಥ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ. ಮತ್ತು ಸ್ಪೀಕರ್ ಯಾವಾಗಲೂ ಕೂಡ, ಸಭಾಧ್ಯಕ್ಷರು ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರ ಅವರು. ನಾನು ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರ. ಪ್ರತಿಪಕ್ಷದವರಿಗೆ ನಾನು ಹೆಚ್ಚಿನ ಅವಕಾಶ ಮಾತಾಡಲಿಕ್ಕೆ ಕೊಟ್ಟು ಸರ್ಕಾರದಲ್ಲಿರುವಂಥ ವೈಫಲ್ಯತೆ ನ್ಯೂನತೆ ಎತ್ತಿ ಹಿಡಿದು ಸರ್ಕಾರವನ್ನು ಸರಿಯಾಗಿ ನಡೆಸಿಕೊಡುವಂಥ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ. ನಾನು ನಾನು ಎಷ್ಟೇ ಮಿತ್ರನಾದರೂ ಕೂಡ ಪ್ರತಿಪಕ್ಷದವರಿಗೆ ನನ್ನ ಮೇಲೆ ಸಂಶಯ ಜಾಸ್ತಿ, ಅದು ಕಡಿಮೆ ಆಗಲಿಕ್ಕೆ ಹೋಗುವುದಿಲ್ಲ. ಮತ್ತು ನೀವು ಕೆಲವೊಮ್ಮೆ ನೋಡಿ, ಆಡಳಿತ ಪಕ್ಷದವರು ಪ್ರತಿಪಕ್ಷದವರಿಗೆ ಮೇಲೆ ಬೊಬ್ಬೆ, ಪ್ರತಿಪಕ್ಷದವರು ಆಡಳಿತ ಮೇಲೆ, ಇವರು ಬೊಬ್ಬೆ ಆ ಕಡೆ ಈ ಕಡೆ ಬೊಬ್ಬೆ ಹಾಕಿ ಲಾಸ್ಟಿಗೆ ಇವರಿಗೆ ಸಾಕಾದಾಗ ಇಬ್ಬರು ಸೇರಿ ಸ್ಪೀಕರ್ ಸರಿದ ಮೇಲೆ ನನ್ನ ಮೇಲೆ ಬೊಬ್ಬೆ, ಇದೆಲ್ಲ ಆಗುವಂಥ ವಿಚಾರ. ಸೊ ಇದೆಲ್ಲ ಒಂದು 10 ನಡೆಯುವಂಥ, ನೀವು ಟಿವಿಯಲ್ಲಿ ನೋಡಿ ಇಲ್ಲಿ ಗಡಿಬಿಡಿ ಆಗಬೇಡಿ. ಅವರ ಒಳಗಡೆ ಮಾತ್ರ 10 ನಿಮಿಷ ಗಲಾಟೆ ಹೊತ್ತು ಬೆಲ್ಲ ಹೊರಗೆ ಬರೋ ಎಲ್ಲರೂ ಕೂಡ ಸರಿ ಇರ್ತಾರೆ. ಅದಕ್ಕಾಗಿ ನೀವು ಅವರು ಗಲಾಟೆ ಮಾಡ್ತಾರೆ ಅಂದರೆ ನೀವು ಇಲ್ಲಿ ಕುಡಿದುಕೊಂಡು ತಳಮಟ್ಟದಲ್ಲಿ ಯಾರು ಕೂಡ ಗಲಾಟೆ ಮಾಡಲಿಕ್ಕೆ ಹೋಗಬೇಡಿ. 10 ನಿಮಿಷ ಮಾತ್ರ ಹೊರಗೆ ಬಂದಾಗ ವ್ಯಾಪಾರ ಕೊಡೋಟಿಗೆ ಚೆನ್ನಾಗಿ ಊಟ ಮಾಡ್ತಾರೆ, ಎಲ್ಲ ಕೂಡ ಬಹಳ ವಿಶ್ವಾಸದಿಂದ ಇರುವಂಥ ಕೆಲಸ ಕೂಡ ಇವತ್ತು ಆಗುವಂಥದ್ದು. ಅದಕ್ಕೆ ನೀವು ಸಮಾಜದಲ್ಲಿ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆ ಇದನ್ನು ಬಹುಶಃ ಸ್ಥಾಪಿಸಿ ಮುಂದೆ ಹೋಗುವಂಥ ಅವಕಾಶ ಹೊತ್ತಾಗಲಿ. ಕೋಟೆಕ್ಕ ವ್ಯವಸಾಯ ಸೇವಾ ಸಹಕಾರಿ ಸಂಘ ಒಂದು ಸೌಹಾರ್ದತೆ ಒಂದು ಕೇಂದ್ರವಾಗಿ ಕೂಡ ಬಂದು ಸರ್ವರು ಕೂಡ ಆತ್ಮವಿಶ್ವಾಸದ ಬಂದು ತಮ್ಮ ಸವಲತ್ತನ್ನು ಪಡೆಯುವಂಥ ಒಂದು ದೊಡ್ಡ ಮಟ್ಟದ ಒಂದು ಸೌಹಾರ್ದತೆ ಒಂದು ಕೇಂದ್ರ ಕೂಡ ಆಗಲಿ ಅಂತ ನಾನು ಕೇಳಿಕೊಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಸನ್ಮಾನ್ಯ ಯುಟಿ ಖಾದರ್ ಅವರ ಮಾತೇ ಹಾಗೆ ಎಲ್ಲರಿಗೂ ಪ್ರೋತ್ಸಾಹ ನೀಡುವಂತಹ ಮಾತುಗಳು. ಪೋಷಕರಿಗೆ ವಿದ್ಯಾರ್ಥಿಗಳನ್ನು ಬೆಳಕಾಗಿಸಿ ಅವರನ್ನು ಭವಿಷ್ಯವಾಗಿಸಿ, ಅದು ಕೇವಲ ನಿಮ್ಮ ಮನೆಗೆ ಭವಿಷ್ಯ ಅಲ್ಲ, ಅವರು ಸಮಾಜಕ್ಕೆ ದೇಶಕ್ಕೆ ಆಸ್ತಿ ಆಗುತ್ತಾರೆ. ಹಾಗೆ ಅವರು ಜಡ್ಜ್ ಆಗಲಿಲ್ಲ, ಆದರೆ ಈಗ ಸರ್ಕಾರವನ್ನು ನಡೆಸುವಂತಹ ಜಡ್ಜ್ ಸ್ಥಾನದಲ್ಲಿ ಕೂತಿದ್ದಾರೆ. ಇದು ನಮಗೆ ಹೆಮ್ಮೆ. ಈ ಹೆಮ್ಮೆ ಯಾಕೆ ಅಂತ ಹೇಳಿದರೆ, ನಮ್ಮೂರಿನವರು, ನಮ್ಮ ಶಾಸಕರಾಗಿ ಬೆಳೆದವರು ಆರೋಗ್ಯ ಮಂತ್ರಿ ಆದರೂ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದರು, ಆಹಾರ ಸರಬರಾಜು ಮಂತ್ರಿ ಆದರೂ ಅದಕ್ಕೊಂದು ವಿಶೇಷ ಛಾಪು ಕೊಟ್ಟರು. ಹೀಗೆ ಈಗ ಸಭಾಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಬಹುಶಃ ಅದರಲ್ಲೂ ಕೂಡ ನಾವು ಅವರ ಸಾಧನೆಯನ್ನು ನಿರೀಕ್ಷಿಸ್ತಾ ಇದ್ದೇವೆ. ಆ ನಿರೀಕ್ಷೆಗೆ ತಕ್ಕಂತೆ ಅವರು ಕೆಲಸ ಮಾಡ್ತಾರೆ ಎನ್ನುವಂತಹ ವಿಶ್ವಾಸ ಅವರ ಮತದಾರರಾಗಿ ನಮಗೆಲ್ಲರಿಗೂ ಇದೆ ಎನ್ನುತ್ತಾ, ಇದೀಗ ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆ, ಸಮ್ಮಾನಗಳ ಮಹಾಪೂರವೇ ಎಲ್ಲ ಕಡೆ ನಡೀತಾ ಇದೆ. ನನಗೆ ತಿಳಿದ ಹಾಗೆ ಕೋಟೆಕಾರ ವ್ಯಾಪ್ತಿಯಲ್ಲಿ ಈಗ 4 ಕಡೆಯಲ್ಲಿ ಇದೆ. ಇದೀಗ ನಮ್ಮ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನಿಂದ ಅವರಿಗೆ ನಮ್ಮೆಲ್ಲರ ಅಭಿಮಾನದ ಸಮ್ಮಾನ, ಗೌರವ. ದಯವಿಟ್ಟು ಅವರು ಸಮ್ಮಾನ ಪೀಠಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರ ವಿಶೇಷತೆಯ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಇದೀಗ ಅವರ ಪರಿಚಯ ವಿಶೇಷತೆಯನ್ನು ತಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ 1 ನಿಮಿಷ ಕೂತ್ಕೊಳ್ಬೇಕಾಗಿ ವಿನಂತಿ. ಲೋಕಯ್ಯ ಪನೀರ್ ಅವರ ಪರಿಚಯ ವಿವರಣೆ ನೀಡಲಿಕ್ಕಿದ್ದಾರೆ. ಶ್ರೀ ಯುಟಿ ಖಾದರ್ ಇವರ ಜನನ 1969ರಲ್ಲಿ ಕಾನೂನು ಪದವೀಧರ ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣ ಮೈಗೂಡಿಸಿಕೊಂಡವರು. ಇವರ ತಂದೆ ದಿವಂಗತ ಯುಟಿ ಫರೀದ್ ಉಲ್ಲಾಲ ಕ್ಷೇತ್ರದ ಶಾಸಕರಾಗಿದ್ದರು. ಇವರ ಮರಣ ನಂತರ 2008ರಲ್ಲಿ ನಡೆದ ಚುನಾವಣೆಯಲ್ಲಿ ಉಲ್ಲಾಲ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾದವರು. ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ನಂತರ 2013, 2018, 2023ರಲ್ಲಿ ನಿರಂತರ ಶಾಸಕರಾಗಿ ಆಯ್ಕೆಯಾಗುವುದರೊಂದಿಗೆ ತಮ್ಮ ತಂದೆಯ ಹಾದಿಯನ್ನು ಅವರು ಹಿಡಿದರು. ಒಂದು ಅರ್ಥದಲ್ಲಿ ಸೋಲಿಲ್ಲದ ಸರ್ದಾರ ಎಂದೇ ಹೇಳಬಹುದು. ಇವರು ಸಚಿವರಾಗಿ ಆರೋಗ್ಯ ಖಾತೆಯನ್ನು ನಿರ್ವಹಿಸಿ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯನ್ನು ಸಮರ್ಪಕವಾಗಿ ನಿರ್ವಹಿಸಿದವರು. ನಂತರ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕರಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಎಲ್ಲರ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು
ಆಯ್ಕೆಯಾಗಿರುವುದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೆಮ್ಮೆಯ ಸಂಗತಿ. ಸರಳ ಸಜ್ಜನಿಕೆಯ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯುವ ಇವರಿಗೆ ಉಳಿದಿರುವ ಸಭಾಧ್ಯಕ್ಷ ಹುದ್ದೆಗೂ ಸೂಕ್ತವಾದ ನ್ಯಾಯವನ್ನು ಒದಗಿಸಿರುತ್ತಾರೆ ಎಂಬುದು ನಮ್ಮೆಲ್ಲರ ನಂಬಿಕೆ. ಕ್ಷೇತ್ರಾದ್ಯಂತ ಪಾದರಸದಂತೆ ಸಂಚರಿಸುವ ಇವರು ಅಭಿವೃದ್ಧಿಯ ಹರಿಕಾರರು ಎಂದು ಹೇಳಿದರೆ ತಪ್ಪಾಗಲಾರದು. ಇವರನ್ನು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಗೌರವಿಸುವುದು ಹೆಮ್ಮೆ ಪಡುತ್ತೇನೆ. ಕೋಟೆಕಾರ್ ಗೊತ್ತು ಮತ್ತೆಲ್ಲ ವೇದಿಕೆಯಲ್ಲಿರುವ ಗಣ್ಯರು ಸೇರಿ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ನಮ್ಮ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಬಗ್ಗೆ ಒಂದು ಮಾತು ಹೇಳುವುದಿದ್ರೆ, ಇವರ ಒಟ್ಟಿಗೆ ನಾವು ಯಾರಾದರೂ ಒಂದು ದಿವಸ ಹೋದರೆ ನಮಗೆ ಸಾಕೆನಿಸ್ತದೆ. ಅವರ ಒಟ್ಟಿಗೆ ಹೋಗುವಂತಹ ಕಾರ್ಯಕರ್ತರ ಅನುಭವದ ಮಾತುಗಳಂತ ಏನಂತ ಹೇಳಿದರೆ, ಎಬ್ಬ ಅರ್ನೊಟ್ಟಿಗೆ ಒಬ್ಬನ ಯಾರು ಅಂದರೆ ಒಂದು ಬೆಳಿಗ್ಗೆ ಆರಂಭಿಸಿದರೆ ಒಂದು ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ 4 ಗಂಟೆ ಆಗಲಿ ಅದು ಕರೆಯದಲ್ಲಿಗೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆ ಸ್ಪಂದನೆ ಕೊಡುವಂತಹ ಅವರ ವಿಶೇಷವಾದಂತಹ ಆ ಒಂದು ಒಲವು ಕಾರ್ಯಕರ್ತ ಬಂಧುಗಳ ಬಗ್ಗೆ, ಮತದಾರ ಬಂಧುಗಳ ಬಗ್ಗೆ ಅವರಿಗಿರುವಂತಹ ಒಲವು, ಇಡೀ ಕ್ಷೇತ್ರ ವ್ಯಾಪ್ತಿ ಅವರು ಮಾಡುವಂತಹ ಸಂಚಾರ, ಅದು ಅವರನ್ನು ಬಲ್ಲವರಿಗೆ ಅಷ್ಟೇ ಗೊತ್ತು. ಅಂತಹ ಒಂದು ಅತ್ಯಂತ ಕಾರ್ಯದಕ್ಷತೆಯ, ಅತ್ಯಂತ ಕಾರ್ಯಕ್ಷಮತೆಯ ನಮ್ಮೆಲ್ಲರ ಆತ್ಮೀಯರು ಸನ್ಮಾನ್ಯ ಯುಟಿ ಖಾದರ್ ಅವರು ಇದೀಗ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರಾಗಿ, ಸಭಾಪತಿಗಳಾಗಿ ಎಲ್ಲರನ್ನು ನಿಯಂತ್ರಿಸುವಂತಹ ಅತ್ಯಂತ ದೊಡ್ಡ, ಅತ್ಯಂತ ಹೊಣೆಗಾರಿಕೆಯ ಸ್ಥಾನಮಾನವನ್ನು ಅಲಂಕರಿಸಿದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ ಎನ್ನುತ್ತಾ ಅವರಿಗೆ ಅತ್ಯಂತ ಆತ್ಮೀಯವಾದಂತಹ, ಅತ್ಯಂತ ಅಭಿಮಾನಪೂರ್ವಕವಾದಂತಹ ಗೌರವದ ಅಭಿನಂದನೆಗಳು. ನಿಮಗೆ ನಿಮ್ಮ ಕುಟುಂಬಕ್ಕೆ ಸಕಲ ಸನ್ಮಾನ ನೀಡಲೆಯನ್ನು ಹಾರೈಸ್ತಾ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರ ಬಗ್ಗೆ ಹೇಳುವುದಿದ್ರೆ, ನಮ್ಮ ಯಕ್ಷಗಾನದ ಭಾಷೆಯಲ್ಲಿ ಒಂದು ಮಾತು ಹೇಳುವುದಿದ್ರೆ, ಅರೆನ ಬಗ್ಗೆ ಪನಡು ನಾಂಡ ಏಳು ಪಗೆಲಿ ಯಾರಂದು ಆತ್ತು ಸಾಧನೆಗೊಂಡು ಆತ್ತು ಮಲ್ಲ ಸಾಧನೆಗಳು ಇಂದಿನ ಒಂಜಾತಿ ಎಲ್ಲಿಯ ಪಾತ್ರರು ಚುಟುಕಿನಲ್ಲಿ ತಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ. ನಮ್ಮ ಈ ಕೋಟೆಕಾರ ವ್ಯವಸಾಯ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಹರ್ಷವರ್ಧನ್ ಉಳ್ಳಾಲ್. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ವತಿಯಿಂದ ನಮ್ಮ ಸಹಕಾರಿ ರಂಗದ ಭೀಷ್ಮ ಎಂದು ಖ್ಯಾತರಾದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಇದರ ಅಧ್ಯಕ್ಷರಾಗಿರತಕ್ಕಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಲು ನಾವು ಸಂತೋಷ ಪಡುತ್ತೇವೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರು ಸುಮಾರು 45 ವರ್ಷಗಳ ಸಹಕಾರಿ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿ ವಿವಿಧ ಸಹಕಾರಿ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಹಾಗೂ ಹಲವು ಸಹಕಾರ ಸಂಘಗಳ ಮುಖ್ಯ ಪ್ರವರ್ತಕರಾಗಿ ಕಾರ್ಯನಿರ್ವಹಿಸಿ ಸಹಕಾರ ಕ್ಷೇತ್ರದ ನವಶಕ್ತಿಯಾಗಿದ್ದಾರೆ ಎಂದು ಇವರು ಕಾರ್ಯನಿರ್ವಹಿಸುವ ಸಹಕಾರ ಸಂಘಗಳ ವಿವರ: ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 1987ರಿಂದ ನಿರ್ದೇಶಕರು, 1994ರಿಂದ ಈವರೆಗೆ 29 ವರ್ಷಗಳ ದೀರ್ಘಾವಧಿಯಲ್ಲಿ ಅಧ್ಯಕ್ಷರಾಗಿದ್ದು ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಯ ರೂವಾರಿಯಾಗಿದ್ದಾರೆ. 1999ರಿಂದ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು, 15/4/2005ರಿಂದ 31/3/2010ರವರೆಗೆ ಈ ಪ್ರತಿಷ್ಠಿತ ಬ್ಯಾಂಕಿನ ಅಧ್ಯಕ್ಷರಾಗಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಇದರ ಅಧ್ಯಕ್ಷರಾಗಿ 6/10/2017ರಿಂದ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇಫ್ಕೋ ನವದೆಹಲಿ ಇದರ ನಿರ್ದೇಶಕರು, ನವೋದಯ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಪ್ರವರ್ತಕರು. ಹೀಗೆ ಹಲವಾರು ಸಹಕಾರಿ ಸಂಘಗಳಲ್ಲಿ ತಮ್ಮ ಸೇವೆಯನ್ನು ಗೈಯುತ್ತಾ ಜಿಲ್ಲೆಯ ಎಲ್ಲ ಸಹಕಾರಿ ಸಂಘ ಸಂಸ್ಥೆಗಳ ಆಪ್ತ ಹಿತೈಷಿ, ಮಾರ್ಗದರ್ಶಿ, ಮುಂದಾಳು, ಮುಖ್ಯವಾಗಿ ಒಬ್ಬ ಸಹಕಾರಿ ಹಾಗೂ ಸಮಾಜ ಸೇವಕರು. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಕೊಡಿಯಲ್ಬೈಲ್ ಶಾಖೆಯಲ್ಲಿ 12 ಗಂಟೆಗಳ ಒಂದು ಬ್ಯಾಂಕಿಂಗ್ ಸೇವೆಯನ್ನು ಪ್ರಾರಂಭಿಸಿದವರು. ಹಾಗೆಯೇ ಗ್ರಾಹಕರಿಗಾಗಿ 24 ಗಂಟೆಗಳ ATM ಅನ್ನು ಕೊಡಿಯಲ್ಬೈಲ್ ಮತ್ತು ಉಡುಪಿ ಶಾಖೆಯಲ್ಲಿ ಗ್ರಾಹಕರಿಗಾಗಿ ಕಲ್ಪಿಸಲಾಗಿದೆ. ಹಾಗೆಯೇ ಸಹಕಾರಿ ರಂಗಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ತಂದವರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ಏಕಗವಾಕ್ಷಿ ಮತ್ತು ಎನಿವೇರ್ ಬ್ಯಾಂಕಿಂಗ್, RTGS, ನೆಫ್ಟ್ ಈ ಸೌಲಭ್ಯಗಳು ಎಲ್ಲ ಶಾಖೆಗಳೇ ಕಲ್ಪಿಸಲಾಗಿದೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ವಿಶೇಷ ಒಂದು ಕೊಡೆ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆ. ಇದೊಂದು ವಿನೂತನ ಪರಿಕಲ್ಪನೆ. ಭಾರತೀಯ ಬ್ಯಾಂಕಿಂಗ್ ಇತಿಹಾಸದಲ್ಲೇ ಪ್ರಥಮ ಪ್ರಯೋಗ. ಜನರ ಮನೆಗೆ ಬ್ಯಾಂಕ್ ಎನ್ನುವ ಆಶಯದೊಂದಿಗೆ ಸಂಚಾರಿ ಬ್ಯಾಂಕನ್ನು ಸುಸಜ್ಜಿತ ವಾಹನದೊಂದಿಗೆ ಕಾರ್ಯರೂಪಕ್ಕೆ ತಂದ ಹೆಗ್ಗಳಿಕೆ ಇವರದು. 2007ರಲ್ಲಿ ಕಾರ್ಯರೂಪಕ್ಕೆ ಈ ಮೊಬೈಲ್ ಬ್ಯಾಂಕಿಂಗ್ ಸೇವೆ ಮಂಗಳೂರು ನಗರದ 6 ಕಡೆ 6 ದಿನಗಳಲ್ಲಿ ಲಭ್ಯವಿದೆ.
ಬ್ಯಾಂಕಿನ ಶಾಖೆಯೊಂದು ಹೊಂದಿರುವ ಎಲ್ಲ ಸೌಲಭ್ಯಗಳು ಕೂಡ ಇದರಲ್ಲಿ ದೊರೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ 20 ಬಾರಿ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಪಡೆದುಕೊಂಡಿದೆ. 18 ಬಾರಿ ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸಮರ್ಪಕ ಅನುಷ್ಠಾನಕ್ಕಾಗಿ 18 ಬಾರಿ ನಬಾರ್ಡ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ. ಹಾಗೆಯೇ ಇವರು ಸಹಕಾರಿ ರಂಗಕ್ಕೆ ಸಲ್ಲಿಸಿರುವಂತಹ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಇವರನ್ನು ಹರಸಿಕೊಂಡು ಬಂದಿರುತ್ತೆ. ಇವುಗಳಲ್ಲಿ ಮುಖ್ಯವಾಗಿ ಸಹಕಾರಿ ರತ್ನ, ಸಹಕಾರಿ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನನ್ಯ ಸೇವೆಯನ್ನು ಗುರುತಿಸಿ 2013 ನವೆಂಬರ್ 14ರಂದು ಬೆಂಗಳೂರಿನಲ್ಲಿ ನಡೆದ 60ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಪ್ರತಿಷ್ಠಿತ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಆಗಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪ್ರದಾನ ಮಾಡಿರುತ್ತಾರೆ. ಹಾಗೆಯೇ ಗೌರವ ಡಾಕ್ಟರೇಟ್ ಕೊಲಂಬೋ ಮುಕ್ತ ವಿಶ್ವವಿದ್ಯಾನಿಲಯದಿಂದ ದಿನಾಂಕ 25/6/2013ರಂದು ಮಲೇಷಿಯಾದ ಕೊಲಂಬೋದಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ನೀಡಲಾಗಿದೆ. ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಇವರನ್ನು ಅರಸಿಕೊಂಡು ಬಂದಿರುತ್ತದೆ. ಈ ಸಂದರ್ಭದಲ್ಲಿ ನಾವು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ, ನಮಗೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಇವರು ಭಾರಿ ಆತ್ಮೀಯವಾದಂಥ ಒಂದು ಮಿತ್ರರು ಎಂದು ಹೇಳಿದರೆ ತಪ್ಪಾಗಲಾರದು. ಸಂಸ್ಥೆಯ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಉದ್ಭವಿಸಿದರೆ ಖಂಡಿತವಾಗಿಯೂ ನಾವು ಪ್ರಥಮವಾಗಿ ಭೇಟಿಯಾಗುವುದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು. ಅವರು ಅದಕ್ಕೆ ಸೂಕ್ತ ಸ್ಪಂದನೆಯ ಮುಖಾಂತರ ಒಂದು ಪರಿಹಾರವನ್ನು ಕೊಡುವ ಶಕ್ತಿಯನ್ನು ನಮಗೆ ನೀಡಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲು ತುಂಬಾ ಸಂತೋಷ ಪಡುತ್ತೇವೆ. ಅಧ್ಯಕ್ಷರು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳು ಸೇರಿ ಅವರನ್ನು ಸನ್ಮಾನ ಗೌರವ ನೀಡಬೇಕಾಗಿ ವಿನಂತಿ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಹೇಳಬೇಕಿದ್ರೆ ಅವರು ಪ್ರಶಸ್ತಿಗಳ ಸರದಾರ. ಸರಿಸುಮಾರು ನಾನು ತಿಳಿದ ಹಾಗೆ 1,000ದಷ್ಟು ಪ್ರಶಸ್ತಿಗಳು ಅವರಿಗೆ ಸಂದಿರಬಹುದು. ಕಳೆದ 29 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಒಬ್ಬ ಅತ್ಯಂತ ಉನ್ನತ ಗೌರವದ ವ್ಯಕ್ತಿ. ಪ್ರಶಸ್ತಿಗಳ ಬಗ್ಗೆ ಇವರಿಗೆ ಹೇಳುವುದಿದ್ದರೆ ನಾವು ನೋಡಿದ್ದೇವೆ, ಹಲವಾರು ಮಂದಿ ಪ್ರಶಸ್ತಿಯನ್ನು ಅರಸಿಕೊಂಡು ಹೋಗುತ್ತಾರೆ. ಆ ಮೂಲಕವಾಗಿ ಪ್ರಶಸ್ತಿಯ ಮೂಲಕ ಅವರ ಗೌರವ ಹೆಚ್ಚುತ್ತದೆ. ಆದರೆ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಹಾಗಲ್ಲ. ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬರ್ತವೆ. ಆ ಪ್ರಶಸ್ತಿಗಳಿಂದಾಗಿ ಅವರ ಗೌರವ ಹೆಚ್ಚುವುದಿಲ್ಲ, ಅವರ ಗೌರವದಿಂದಾಗಿ ಆ ಪ್ರಶಸ್ತಿಯ ಗೌರವ ಹೆಚ್ಚುತ್ತದೆ. ಇಂತಹ ಅತ್ಯಂತ ಉನ್ನತ ವ್ಯಕ್ತಿತ್ವದ ಸಾಧನೆಯ ಹರಿಕಾರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಅಭಿವಂದನೆಗಳು. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಪೀಠಕ್ಕೆ ಶ್ರೀಯುತ ಶಶಿಧರ್ ಪೊಯ್ಯತ್ತ ಬೈಲ್ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ನಿರ್ದೇಶಕರು ಶ್ರೀಯುತ ಶಶಿಧರ ಪೊಯ್ಯತ್ತ ಬೈಲ್, ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸರಿಸುಮಾರು 30 ವರ್ಷಗಳಿಂದ ಪತ್ರಿಕೋದ್ಯಮ ಅಂದರೆ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹವರು. ಮಂಗಳೂರು ಮಿತ್ರದ ಮೂಲಕ ವೃತ್ತಿ ಜೀವನದಲ್ಲಿ ಆರಂಭ, ಅನಂತರ ಹೊಸ ಸಂಜೆ, ಕರಾವಳಿ ಮಾರುತ ಇತ್ಯಾದಿ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿ ಆನಂತರ ಕರಾವಳಿ ವಾರ್ತೆಯ ಮೂಲಕ ವಿದ್ಯುನ್ಮಾನ ಮಾಧ್ಯಮವನ್ನು ಆರಂಭಿಸಿ ನಮ್ಮ ನಾಡಿನ ಮೂಲಕವಾಗಿ ಅದನ್ನು ವಿಸ್ತರಿಸಿ ಇದೀಗ ಕಳೆದ 11 ವರ್ಷಗಳಿಂದ ಅಬ್ಬಕ ವಾಹಿನಿಯ ನಿರ್ದೇಶಕರಾಗಿ, ಸಂಸ್ಥಾಪಕ ನಿರ್ದೇಶಕರಾಗಿ, ಮಾಲಕರಾಗಿ ಕಳೆದ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕೃತವನ್ನು ಪಡೆದಿದ್ದಾರೆ. ಇದೀಗ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಧಾರ್ಮಿಕ ಸೇವಾ ಚಟುವಟಿಕೆಗಳು, ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಯಾವಾಗಲೂ ಎತ್ತಿದ ಕೈಯಾಗಿ, ಒಳ್ಳೆಯ ವಾಗ್ಮಿಯಾಗಿ, ಕಾರ್ಯಕ್ರಮ ನಿರೂಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಪತ್ರಕರ್ತರ ಸಂಘದ ಬಂಧುವಾಗಿ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳು. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಶ್ರೀದೇವರು ದೀರ್ಘ ಆಯುರಾರೋಗ್ಯ, ಐಶ್ವರ್ಯ, ಭಾಗ್ಯ, ಸಕಲ ಸನ್ಮಂಗನವನ್ನು ನೀಡಲಿ ಎಂದು ಹಾರೈಸ್ತಾ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಯುಟಿ ಖಾದರ್ ಅವರು ಮತ್ತು ಅಧ್ಯಕ್ಷರು ಶ್ರೀಯುತ ಕೃಷ್ಣ ಶೆಟ್ಟಿ, ಕೆಳಗಿನ ಕೋಟೆಕಾರರು ಮತ್ತೆಲ್ಲ ಗಣ್ಯ ಬಂಧುಗಳು. ಶ್ರೀಯುತ ಶಶಿಧರ್ ಪೊಯ್ಯತ್ತ ಬೈಲ್ ನಮ್ಮ ಕರ್ನಾಟಕ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಸದಸ್ಯರಾಗಿಯೂ ನಮ್ಮ ಬಂಧುವಾಗಿದ್ದಾರೆ, ಗ್ರಾಹಕ ಬಂಧುವಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳು, ಸನ್ಮಾನದ ಗೌರವ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪುರಸ್ಕಾರ ಕಾರ್ಯಕ್ರಮ ಎಸ್ಎಸ್ಎಲ್ಸಿಯಲ್ಲಿ ಅಂದರೆ ಪ್ರೌಢಶಾಲೆಯಲ್ಲಿ ಅತ್ಯಂತ ಉನ್ನತ ಪಡೆದಂತಹ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ವ್ಯಾಪ್ತಿಗೆ ಒಳಪಡುವಂತಹ
ಸದಸ್ಯ ಬಂಧುಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಪ್ರತಿಭಾ ಪುರಸ್ಕಾರದಲ್ಲಿ ಮೊದಲಿಗೆ ಅಭಿನಂದನಾ ಪ್ರತಿಭಾ ಪುರಸ್ಕಾರದ ಗೌರವ. ಇದರ ಬಗ್ಗೆ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ ನಿರ್ದೇಶಕರು ಶ್ರೀಮತಿ ಸುರೇಖಾ ಚಂದ್ರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ 2022-23 ಸಾಲಿನ SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿನ ವತಿಯಿಂದ ಇದೀಗ ಗಣ್ಯರ ಸಮ್ಮುಖದಲ್ಲಿ ನಾವು ಸನ್ಮಾನಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಇದೀಗ ಮೊದಲನೇದಾಗಿ ತಾಲೂಕು ಮಟ್ಟದಲ್ಲಿ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2ನೇ ಸ್ಥಾನವನ್ನು ಪಡೆದು 625 ಅಂಕಗಳಲ್ಲಿ 622 ಅಂದರೆ 99.5% ಅಂಕಗಳನ್ನು ಗಳಿಸಿದಂತಹ ನಮ್ಮ ನೆರೆಯ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಆಯಿಷಾ ಡಾಟರ್ ಆಫ್ ಅಬ್ದುಲ್ ಕರೀಂ ಅವರನ್ನು ಈ ಗಣ್ಯರ ಉಪಸ್ಥಿತಿಯಲ್ಲಿ ನಾವು ಸನ್ಮಾನಿಸಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ. ದಯವಿಟ್ಟು ಆಯಿಷಾ ಇವರು ವೇದಿಕೆಗೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಭಾವಂತ ಮಕ್ಕಳಿಗೆ ಚಪ್ಪಾಳೆಯ ಕರತಾಡವನ್ನು ನೀಡಬೇಕು. ನಮ್ಮ ಸದಸ್ಯ ಬಂಧುಗಳ ಮಕ್ಕಳು SSLC ಅತ್ಯಂತ ಉನ್ನತ ಶ್ರೇಣಿಯ ಆ ಒಂದು ಅಂಕವನ್ನು ಪಡೆದು ಸಾಧನೆಯನ್ನು ಗೈದಿದ್ದಾರೆ. ನಮ್ಮ ಸನ್ಮಾನ್ಯ ಸಭಾಪತಿಗಳು UT ಖಾದರ್ ಅವರು ಹೇಳಿದ ಹಾಗೆ ಇವರು ಭವಿಷ್ಯದಲ್ಲಿ ಸಮಾಜದ ಬೆಳಕು, ಮನೆಯ ಬೆಳಕು, ದೇಶದ ಆಸ್ತಿ ಎನ್ನುವುದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರು ಜೈನಬಿ ಫಿಫಾ ಮತ್ತು ಜೈನಬ್ ಹನ್ಸಾ ಸರ್ಕಾರಿ ಪ್ರೌಢಶಾಲೆ ಪೆರ್ಮನೂರು ಇದರ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಇವರಿಬ್ಬರು ಕೂಡ ಈ ವೇದಿಕೆಯಲ್ಲಿ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇಬ್ರು ಅವಳಿ ವಿದ್ಯಾರ್ಥಿಗಳು, ಬಹಳಷ್ಟು ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವಳಿ ವಿದ್ಯಾರ್ಥಿಗಳು ಅಂಕಗಳಲ್ಲಿ ಕೂಡ ತಮ್ಮ ಒಂದು ಚಾಣಾಕ್ಷತೆಯನ್ನು ಇವತ್ತು ಅವರು ತೋರಿಸಿಕೊಟ್ಟಿದ್ದಾರೆ. ನಿಜವಾಗಿ ಅವರಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಪಟ್ನಾ ಇಲ್ಲಿಯ ವಿದ್ಯಾರ್ಥಿ ಭೂಮಿಕಾ, NSB ಸರ್ಕಾರಿ ಪ್ರೌಢಶಾಲೆ ದೇರ್ಲಕಟ್ಟೆ ಇದರ ವಿದ್ಯಾರ್ಥಿ ತಿಲಕ್ ಬಿ, ಅದೇ ರೀತಿ ಮರಿಯಾ ರುಫೈದಾ, ಲವನ್ ಶೆಟ್ಟಿಗಾರ್, ಫಾತಿಮತ್ ಮಾಲೂಮ್ ಇವರು ವೇದಿಕೆಯಲ್ಲಿ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಭೂಮಿಕಾ, ತಿಲಕ್, ಮರಿಯಾ ರುಫೈದಾ, ಲವನ್ ಶೆಟ್ಟಿಗಾರ್, ಫಾತಿಮತ್ ಮಾಲೂಮ್. मोहम्मद जाहिद, मोहम्मद फातिमा तस्फिया, यक्षित शेट्टी. फातिमा तस्फिया, यक्षित शेट्टी.
ನಿಶಮ್ ಅಥಿರಾ ಖಾನ್, ರಶೀದಾ, ಫಾತಿಮಾ ಇಸ್ಮಾ, ಮುಫೀದಾ. ನಫಿಶತ್ ಮಿಸ್ರಿಯಾ, ನಿಶಮ್ ಅಥಿರಾ ಖಾನ್, ರಶೀದಾ, ಫಾತಿಮಾ ಇಸ್ಮಾ, ಮುಫೀದಾ. ಫಾತಿಮಾ ಇಸ್ಮಾ. मुफीदा, निरीक्षा, अलियत अलादा, फातिमत नईमा, तमीजा बिನ್. ದಯವಿಟ್ಟು ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಫೀದಾ, ನಿರೀಕ್ಷಾ, ಅಲಿಮತ್ ಅಶದ, ಫಾತಿಮತ್ ನಹೀಮಾ, ತಮೀಜಾ ಬಿನ್. ಖದೀಜಾ ಸಮಾ, ಮುಫೀದಾ, ನಿರೀಕ್ಷಾ, ಅಲಿಮತ್ ಅಶದ, ಫಾತಿಮತ್ ನईमा, ತಮೀಜಾ ಬಿನ್. फातिमा मुकाफिसा, आयशा के, आयशा सिंसा सिफाना, फातिमा नूहा, मरियमतुल मुबश्री, त्रिशा. ಸಿಕ್ಕಂತಹ ಒಂದು ಏನು ಸರ್ಟಿಫಿಕೇಟ್ ಇದೆಯಾ, ಅದರಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ದಯವಿಟ್ಟು ಇಲ್ಲಿ ಅದನ್ನು ಸರಿಪಡಿಸಿಕೊಳ್ಳಿ, ಎಕ್ಸ್ಚೇಂಜ್ ಆಗಿದ್ರೆ.
ಅದೇ ರೀತಿ 100% ಫಲಿತಾಂಶವನ್ನು ಪಡೆದಂತಹ ಶಾಲೆಯನ್ನು ಕೂಡ ಈ ಬಾರಿ ನಾವು ಗುರುತಿಸಿಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಶಾಲೆಯಲ್ಲಿ 100% ಬರಬೇಕಾದ್ರೆ ಆ ಶಾಲೆಯ ಶಿಕ್ಷಕ ವೃಂದದ ಅದೇ ರೀತಿ ಮುಖ್ಯೋಪಾಧ್ಯಾಯರ ಪರಿಶ್ರಮ ಕೂಡ ತುಂಬಾ ಆಗಿರುತ್ತದೆ. ಆದ್ದರಿಂದ ಈ ಒಂದು ವೇದಿಕೆಯ ಮೂಲಕ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಒಂದು ಅನುದಾನ ರಹಿತ ಸೈಯದ್ ಮದನಿ ಪ್ರೌಢಶಾಲೆ ಕಲ್ಲಾಪಪಟ್ನ, ಅನುದಾನ ರಹಿತ ಪ್ರೌಢಶಾಲೆ ಹಜರತ್ ಮದನಿ ಹಳೆಕಲ, ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ, ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ, ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಂಕೊಳಿಗೆ, ದಕ್ಷಿಣ ಕನ್ನಡ ಪ್ರೌಢಶಾಲೆ ಕುಂಪಲ. ಈ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಕೂಡ ಈ ವೇದಿಕೆಗೆ ಬಂದು ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾರು ಕೂಡ ಹೋಗಬೇಡಿ, ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಯಾರು ಕೂಡ ಹೋಗಬೇಡಿ. ಚಹಾ ಮತ್ತು ತಿಂಡಿಯ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದಯವಿಟ್ಟು ಸ್ವೀಕರಿಸಿ ಎಲ್ಲರೂ ಕೂಡ ನಿರ್ಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಮುಖ್ಯೋಪಾಧ್ಯಾಯರುಗಳು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮ್ಮೊಂದಿಗೆ ಇರುವಂತಹ ಪ್ರಗತಿಪರ ಕೃಷಿಕರು ಶ್ರೀಯುತ ಅಬುಸಾಲಿ ಕುರಿಯಾಕರ್ 2 ನಿಮಿಷದ ಒಂದು ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳಿ. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಡಾಕ್ಟರ್ MN ರಾಜೇಕುಂದರ್ ಅವರವರೇ, ಸನ್ಮಾನಿಸಲ್ಪಟ್ಟ ವಿಧಾನಸಭಾಪತಿ ನಮ್ಮ ನೆಚ್ಚಿನ ಶಾಸಕರಾದ UT ಖಾದರ್ ಅವರೇ, ಬ್ಯಾಂಕಿನ ಅಧ್ಯಕ್ಷರಾದವರ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟಗಾರ್ ಗೊತ್ತರವರೇ, ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ಬ್ಯಾಂಕಿನ ನಿರ್ದೇಶಕರು ಹಾಗೂ ಗಣ್ಯ ವ್ಯಕ್ತಿಗಳೇ, ಸಭೆಯಲ್ಲಿರುವ ಎಲ್ಲ ಗಣ್ಯರೇ, ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಕೋಟಗಾರ ವ್ಯವಸಾಯ ಸಹಕಾರಿ ಸಂಘದಿಂದ ಸನ್ಮಾನಿಸಲ್ಪಟ್ಟ ನಮ್ಮ ನೆಚ್ಚಿನ ನಾಯಕರು UT ಖಾದರ್ ಅವರ ಹೇಳಿದ ಹಾಗೆ ಎಲ್ಲ ಬೆಳವಣಿಗೆಯನ್ನು ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘವು ಕಂಡಿದೆ. ಈಗ ಆರ್ಥಿಕವಾಗಿ ತುಂಬ ಉನ್ನತಿಗೆ ಏರಿದೆ. ಆದರೆ ನನಗೆ ಬ್ಯಾಂಕಿನ ನಿರ್ದೇಶಕರು ಹಾಗೂ ಅಧ್ಯಕ್ಷರಲ್ಲಿ ಒಂದು ಮನವಿ ಇದೆ ಅಥವಾ ಒಂದು ಅನಿಸಿಕೆ. ನಮ್ಮ ವ್ಯವಸಾಯ ಸಹಕಾರ ಸಂಘ ಅಂದರೆ ಅದೊಂದು ಕೃಷಿಗೆ ಸಂಬಂಧಪಟ್ಟ ಬ್ಯಾಂಕು. ಆದ್ದರಿಂದ ಈಗ ಆರ್ಥಿಕವಾಗಿ ಏನು ಅಡಚಣೆ ಇಲ್ಲ, ನಮ್ಮ ಸೊಸೈಟಿಗೆ ತುಂಬ ಉನ್ನತ ಮಟ್ಟಿಗೆ ಏರಿದೆ. ಆದ್ದರಿಂದ ನಮ್ಮ ಸುಳ್ಯ ಪುತ್ತೂರಿನಲ್ಲಿ ವ್ಯವಸಾಯ ಸಹಕಾರಿ ಸಂಘ ಅಂದರೆ ಕೃಷಿಗೆ ಸಂಬಂಧಪಟ್ಟ ದೊಡ್ಡ ಮಳಿಗೆಯನ್ನು ಬ್ಯಾಂಕಿನವರು ಸ್ಥಾಪಿಸ್ತಾ ಇದ್ದಾರೆ. ಕೃಷಿಗೆ ಸಂಬಂಧಪಟ್ಟದ್ದು, ಕೃಷಿ ಉತ್ಪತ್ತಿಗೆ ಸಂಬಂಧಪಟ್ಟದ್ದು, ಕೃಷಿ ಉಪಕರಣಗಳಿಗೆ, ಆಧುನಿಕ ಉಪಕರಣಗಳೆಲ್ಲ ಕೃಷಿಯಿಂದ ಬಂದಿದೆ. ಈಗ ನಮ್ಮ ಈ ಏರಿಯಾದಲ್ಲಿ ಹೆಚ್ಚಾಗಿ ಅಡಿಕೆ ಕೃಷಿ ಅಂತ ಮಾಡುವುದು, ಅಡಿಕೆ ಸಿಂಪರಣೆ, ಅಗಿತ ಮಾಡುವಂಥದ್ದು, ಅದಕ್ಕೆ ಹಲವಾರು ಉಪಕರಣಗಳಿದೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಇದರಿಂದ ನಾನು ಹೇಳ್ತಾ ಇದ್ದೇನೆ, ಅವರ ಸಹಕಾರದಿಂದ ನಮಗೆ ದೊಡ್ಡ ಒಂದು ಬಿಲ್ಡಿಂಗ್ ಕೂಡ ಆಗ್ತಾ ಇದೆ. ಅದನ್ನು ಕೆಳಗಿನ ಹಂತದಲ್ಲಿ ಒಂದು ದೊಡ್ಡ ಕೃಷಿಗೆ ಮಳಿಗೆಯನ್ನು ಮಾಡಿ ಒಂದು ವಾರಕ್ಕೆ 2 ದಿವಸ, 1 ದಿವಸ ಆಗಲಿ ಕ್ಯಾಂಪ್ಕದವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಅಡಿಕೆಯನ್ನು ಖರೀದಿ ಮಾಡುವಂಥ ಒಂದು ಅವಕಾಶ ಅದು ಕೂಡ ಮಾಡಬೇಕಾಗ್ತದೆ. ಅವರಿಗೊಂದು ಗೌರವ ಕೂಡ ಕೊಡಬೇಕಾಗ್ತದೆ. ನಮಗೂ ಕೂಡ
ದೊಡ್ಡ ಒಂದು ಗೋಡೌನ್ ಇದು ಗೊಬ್ಬರ ಹಾಕ್ಲಿಕ್ಕೆಲ್ಲ ಇಲ್ಲ. ಅದು ಕೂಡ ಒಂದು ಅದನ್ನು ತಾವುಗಳು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಕೃಷಿಗೆ ಸಂಬಂಧಪಟ್ಟ ಒಂದು ಲಾಭ ನಷ್ಟದಲ್ಲಿ ನೋಡಿಯಲ್ಲ, ಕೃಷಿಗೆ ಸಂಬಂಧಪಟ್ಟ ಎಲ್ಲ ಉಪಕರಣಗಳನ್ನು ನಮ್ಮ ಈಗಾಗಲೇ ಹೊಸದಾಗಿ ಕಟ್ಟೋಡ ನೆಲಮಾಳಿಗೆಯಲ್ಲಿ ಅದೊಂದು ಎಲ್ಲರಿಗೂ ಸೌಕರ್ಯವುಳ್ಳ ಒಂದು ಜಾಗ ಆಗಿದ್ದರಿಂದ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೂ ಕೂಡ ಹೆಚ್ಚಿನ ಸಹಕಾರವನ್ನು ನಾವು ಬೇಡಿಕೊಂಡು ಈ ಸೊಸೈಟಿಯವರು ಮಾಡಿದ ಎಲ್ಲ ಕಾರ್ಯಕ್ರಮ ಧನ್ಯವಾದವನ್ನು ಅರ್ಪಿಸಿ ಇನ್ನೂ ಕೂಡ ಇದು ಬೆಳೆಯಲಿ ಎಂದು ಹೇಳಿಕೊಳ್ತಾ, ನಮ್ಮ ಮಳವಳ್ಳಿ ಶಿವರಾಮಯ್ಯರನ್ನಂತ ನಮ್ಮ ಸಹಕಾರಿ ಸಂಘಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ನಾವೀಗ ಕಲಿಸಿದ್ರು ಕೂಡ ನಾನೊಂದು 25-30 ವರ್ಷಕ್ಕೆ ಮೊದಲೇ ನಾನು ಸುಳ್ಯ ತಾಲೂಕಿನ ಮಡಪಾಡಿ ಗ್ರಾಮದಲ್ಲಿ ನಾನೊಂದು ಕೃಷಿಕನಾಗಿದ್ದೆ. ಆವಾಗ ಅವರನ್ನು ನಮ್ಮ ಮಡಪಾಡಿ ಸೊಸೈಟಿಗೆ ಬಹಳವಾಗಿ ವಿಜೃಂಭಣವಾಗಿ ನಾವು ಅವರನ್ನು ಅವರನ್ನು ಆಮಂತ್ರಿಸಿ ನಾವು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಆನಂತರ ಅವರು ಬೆಳವಣಿಗೆ ಅವರ ಯಶಸ್ಸು ಈ ನಮ್ಮ ದೇಶದಲ್ಲಿ ಹರಡಿದೆ. ಇನ್ನೂ ಕೂಡ ಅವರ ಸಹಕಾರ ನಮ್ಮ ಕೋಟೆಕಾರ ಸೊಸೈಟಿಗೆ ಇರಲಿ ಅಂತ ಹೇಳಿಕೊಂಡು ನಾನು ನನ್ನ 2 ಮಾತನ್ನ ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಆಕೆಯ ಮದುವೆ ಧನ್ಯವಾದಕ್ಕಿಂತ ಮೊದಲು 3 ವಿದ್ಯಾರ್ಥಿಗಳ ಹೆಸರು ಆಗ ಬಿಟ್ಟು ಹೋಗಿದೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಯುಷಿಕೆ ನೀಮಾ ಮತ್ತು ಆಯಿಷತ್ ಅಫ್ರಿದಾ. ಆಯುಷಿಕೆ ಕಿರಣ್ ಕುಮಾರ್ ತಂದೆ, ನೀಮಾ ಮೋಹನ್ ದಾಸ್, ಆಯಿಷತ್ ಅಫ್ರಿಮಾ ಹೈದರ್. 3 ಮಂದಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಈ 3 ಮಂದಿಯನ್ನು ನಮ್ಮ ಗಣ್ಯ ಬಂಧುಗಳು ಅಭಿನಂದನಾ ಗೌರವವನ್ನು ನೀಡಬೇಕಾಗಿ, ಪ್ರತಿಭಾ ಪುರಸ್ಕಾರವನ್ನು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯ ಉಜ್ವಲವಾಗಲಿ, ಅವರ ಏನು ಆಕಾಂಕ್ಷೆಗಳಿವೆಯೋ ಅದೆಲ್ಲವೂ ಶ್ರೀದೇವರ ಅನುಗ್ರಹದಿಂದ ಈಡೇರಲಿ. ಅವರಿಗೆ ಶ್ರೀದೇವರ ಐಶ್ವರ್ಯ ಭಾಗ್ಯ ಸಕಲ ಸನ್ಮಂಗಳವು ಲಭಿಸಲಿ, ಎಲ್ಲ ಆಕಾಂಕ್ಷೆಗಳು ಈಡೇರಲಿ ಎಂದು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರಿಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅಭಿನಂದನಾ ಗೌರವ, 6 ಶಾಲೆಗಳಿಗೆ ಅತ್ಯಂತ ಅಭಿಮಾನದ ಅಭಿನಂದನಾ ಗೌರವವನ್ನು ಇವತ್ತು ಸಾಮಾಜಿಕ ಕಳಕಳಿಯ ಸೇವೆಯಾಗಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ನಡೆಸಿಕೊಂಡು ಬರ್ತಾ ಇದೆ. ಈಗಿನ ಅಧ್ಯಕ್ಷರಾಗಿ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು. ಇವರು ಅಧ್ಯಕ್ಷರಾದ ನಂತರ ಸಾಮಾಜಿಕ ಕಳಕಳಿಯ ಸೇವೆಗಳು, ಕೃಷಿಕರಿಗೆ ಪ್ರೋತ್ಸಾಹಧನ ವಿತರಿಸುವಂತಹ ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹದ ಕಾರ್ಯಕ್ರಮಗಳು ಈ ಒಂದು ವ್ಯವಸಾಯ ಬ್ಯಾಂಕಿನಲ್ಲಿ ನಡೆಯುತ್ತಾ ಇದೆ. ಅಭಿವೃದ್ಧಿಯೊಂದಿಗೆ ಸಮಾಜದ ಆ ಒಂದು ಕಷ್ಟಕ್ಕೂ ಸುಖಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಈ ಒಂದು 68 ವರ್ಷಗಳ ಸುದೀರ್ಘ ಇತಿಹಾಸದ ಸಹಕಾರಿ ಸಂಘದಲ್ಲಿ ನಡೆಯುತ್ತಾ ಇದೆ ಎಂದು ಹೇಳಿಕೊಳ್ಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತಾ ಇದೆ. ಇದೀಗ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಕಾರ್ಯಕ್ರಮದ ಮುಕ್ತಾಯಕ್ಕೆ ಚುಕ್ಕಿ ಇಡಲು ಧನ್ಯವಾದ ಸಮರ್ಪಿಸಲು ಶ್ರೀಯುತ ಕೃಷ್ಣಪ್ಪ ಸಾಲ್ಯಾನ್ ಹಿರಿಯ ನಿರ್ದೇಶಕ, ಅಚ್ಚುಕಟ್ಟಿನ ಇಷ್ಟೊಂದು ಸಾಮಾಜಿಕ ಕಳಕಳಿಯ ಸೇವಾ ಕಾರ್ಯಕ್ರಮಗಳಿಗೆ ವಂದನಾರ್ಪಣೆ. ಹಿರಿಯ ನಿರ್ದೇಶಕರು ಶ್ರೀಯುತ ಕೃಷ್ಣಪ್ಪ ಸಾಲ್ಯಾನ್. ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಈ ಒಂದು ಭತ್ತ ಕೃಷಿ ಪ್ರೋತ್ಸಾಹಧನ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಹಾಗೆಯೇ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳಿಯ ಬೆಂಗಳೂರು ಅಧ್ಯಕ್ಷರಾದಂಥ, ಹಾಗೆಯೇ ನಮ್ಮೆಲ್ಲರ ಈ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಯಾವುದೆಲ್ಲ ಜನಪರವಾದ ಸಾಧನೆ ಮಾಡಿ ಜನಪರವಾದ ಕೆಲಸ ಮಾಡಿ ಸಹಕಾರ ಮಾಡಲಿಕ್ಕೆ ಸಾಧ್ಯ ಉಂಟಂತ ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಂತ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸನ್ಮಾನವನ್ನು ಸ್ವೀಕರಿಸಿದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇವರಿಗೆ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ವತಿಯಿಂದ ಮತ್ತು ನಮ್ಮ ಎಲ್ಲರ ಪರವಾಗಿ ಅನೇಕ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿ ಈ ಒಂದು ಕ್ಷೇತ್ರದ ವಿದ್ಯಾರ್ಥಿಗಳು, ರೈತರು, ಯುವಕರು, ಜನಸಾಮಾನ್ಯರು ಯಾವ ರೀತಿಯಲ್ಲಿ ಅವರ ಭವಿಷ್ಯವನ್ನು ರೂಪಿಸಬಹುದಂತ ಬಂದು ಮಾತನಾಡಿ ಒಂದು ಸನ್ಮಾನವನ್ನು ಸ್ವೀಕರಿಸಿದಂಥ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು, ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ಇ.ಟಿ. ಖಾದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದ
ಅಧ್ಯಕ್ಷತೆಯನ್ನು ವಹಿಸಿದಂತ ಈ ಒಂದು ಕಾರ್ಯಕ್ರಮದ ರೂವಾರಿ ಹಾಗೆಯೇ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಬೇರೆ ಬೇರೆ ರೀತಿಯ ಜನಪರವಾದ ಸಹಕಾರಿ ಬಂಧುಗಳ, ವಿದ್ಯಾರ್ಥಿಗಳ ಮತ್ತೆ ಬೇರೆ ಬೇರೆ ರೈತ ಬಂಧುಗಳಿಗೆ ಅವರ ಭವಿಷ್ಯದ ಬಗ್ಗೆ ಮತ್ತು ಪ್ರೋತ್ಸಾಹದ ಬಗ್ಗೆ ಆಲೋಚನೆ ಮಾಡಿ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದ ನಮ್ಮ ಕೋಟೆಕಾರ ವ್ಯವಸಾಯ ಬ್ಯಾಂಕಿನ ಅಧ್ಯಕ್ಷರಾದಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಕೃಷ್ಣಶೆಟ್ಟಿ ಕೋಟೆಕಾರ ಕೆಳಗಿನ ಗುತ್ತಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಮತ್ತೊಬ್ಬರು ಮುಖ್ಯ ಅತಿಥಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ನಿರ್ಗಮಿಸಿದಂಥ ನಮ್ಮ ಸೋಮೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂಥ ವಕೀಲರಾದಂಥ ರವೀಂದ್ರನಾಥ್ ರೈ ಇವರಿಗೂ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಹಾಗೆಯೇ ನಮ್ಮ ಈ ಒಂದು ತಾಲೂಕಿನ ಉತ್ತಮ ಕೃಷಿಯಲ್ಲಿ ಸಾಧನೆ ಮಾಡಿ ಕೃಷಿಯಲ್ಲಿ ಯಾವ ರೀತಿಯಲ್ಲಿ ಸಾಧನೆ ಮಾಡಬಹುದಂತ ಎಲ್ಲರಿಗೂ ತೋರಿಸಿಕೊಟ್ಟಂತ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದು ಭಾಗವಹಿಸಿದಂತ ಅಬುಸಾಲಿ ಪ್ರಗತಿಪರ ಕೃಷಿಕರು ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಅಬ್ಬಕ್ಕ ಟಿವಿ ಚಾನೆಲ್ ನಿರ್ದೇಶಕರು ಈ ಭಾಗದ ಜನಗಳ ಸಮಸ್ಯೆಗಳ ಬಗ್ಗೆ ಎತ್ತಿ ತೋರಿಸಿ ಪರಿಹಾರ ಒಂದು ಮಾಧ್ಯಮದ ಮುಖಾಂತರ ಪರಿಹರಿಸಲಿಕ್ಕೆ ಕಾರ್ಯಕರ್ತ ಆದಂಥ ನಮ್ಮ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದಂಥ ಶಶಿಧರ್ ಪುಯ್ಯತ್ತಬೈಲ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಹಾಗೆಯೇ ಈ ಒಂದು ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಪ್ರದೇಶದ ಪಡೆಯಲಿದ್ದಂಥ ಕೃಷಿ ಭೂಮಿಯನ್ನು ಭತ್ತ ಬೆಳೆ ಬೇಸಾಯ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ಧನ ಮತ್ತೆ ಸ್ಫೂರ್ತಿ ಕೊಡಲಿಕ್ಕೆ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಈ ಒಂದು ಭತ್ತ ಕೃಷಿಕರಿಗೆ ಎಕರೆಗೆ 5,000 ರೂಪಾಯಿಗೆ ಗರಿಷ್ಠ 2 ಎಕರೆಗೆ 10,000 ರೂಪಾಯಿಗೆ ಪ್ರೋತ್ಸಾಹ ಧನ ಕೊಡುವಂತ ಈ ಒಂದು ಕೆಲಸವನ್ನು ನಾವು 2-3 ವರ್ಷದಿಂದ ಮಾಡ್ತಾ ಇದ್ದೇವೆ. ಈ ಸಲ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನಮ್ಮ ಪುರಸ್ಕಾರವನ್ನು ಪಡೆದುಕೊಂಡಂತ ಎಲ್ಲ ಕೃಷಿ ರೈತ ಬಂಧುಗಳಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಒಂದು ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಅವರಿಗೆ ಉತ್ತೇಜನ ಸ್ಫೂರ್ತಿ ಪ್ರೋತ್ಸಾಹ ಕೊಡುವಟ್ಟಿಗೆ ಅವರ ಸಹಪಾಠಿಗಳಿಗೂ ಕೂಡ ಈ ಒಂದು ಸ್ಫೂರ್ತಿ ಬರಲಿಕ್ಕೆ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನಿಂದ 2-3 ವರ್ಷದಿಂದ ಈ ಒಂದು ವಿದ್ಯಾರ್ಥಿ ಪ್ರೋತ್ಸಾಹ ಧನ ಅನ್ನು ಕೊಡ್ತಾ ಇದ್ದೇವೆ. ಅದನ್ನು ಒಂದು ಸ್ವೀಕಾರ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಪೋಷಕರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿದ್ದಂಥ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಅಬುಸಾಲಿ ಅವರಿಗೂ ಹಾಗೆಯೇ ನಮ್ಮ ಕೋಟೆಕಾರ ವ್ಯವಸಾಯ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಹಾಗೆ ನಮ್ಮ ಕೋಟೆಕಾರ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈ ಕಾರ್ಯಕ್ರಮದ ಎಲ್ಲ ಒಂದು ಅಂದಾಜು ಮಾಡಿ ಪಟ್ಟಿ ಮಾಡಿ ಒಂದು ಅಚ್ಚುಕಟ್ಟಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಲ್ಲಾಲ್ ಇವರಿಗೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇಲ್ಲಿ ಸೇರಿದಂಥ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಮತ್ತು ಟಿವಿ ಮಾಧ್ಯಮದವರು ಇವರೆಲ್ಲರಿಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗೂ ಮತ್ತು ಬೇರೆ ಬೇರೆ ನಮ್ಮ DCC ಬ್ಯಾಂಕಿನ ಸ್ಟಾಫು ಹಾಗೆಯೇ ನಮ್ಮ ಜಗದೀಶ್ ಅಂಚಾಣ್ ಇವರಿಗೂ ಕೂಡ ಬಂದು ಈ ಒಂದು ಆರಂಭದಿಂದ ಈಗ ಇಷ್ಟದ ಭಾಗವಹಿಸ್ತಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಆರಂಭದಿಂದ ಕಡೆಯ ತನಕ ಇದ್ದು ನಮಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಸಹಕಾರವನ್ನು ಕೊಟ್ಟಂತ ಸಾವಿತ್ರಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಣೆ ಮಾಡಿ ಇಡೀ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲಿ ಮನಮುಟ್ಟುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ನಮ್ಮ ಹೊಸಕುರಲ್ ಇದರ ನಿರ್ದೇಶಕರಾದಂಥ ನಮ್ಮ ವಿದ್ಯಾಧರ್ ಶೆಟ್ಟಿ ಇವರಿಗೂ ಅನೇಕ ಧನ್ಯವಾದವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ
ಎಲ್ಲ ಸಹಕಾರ ಮಾಡಿದವರಿಗೂ ಎಲ್ಲರಿಗೂ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಪರವಾಗಿ ಧನ್ಯವಾದವನ್ನು ಕೊಟ್ಟು ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. 23 ತಾರೀಕಿಗೆ ನಮ್ಮ ಬ್ಯಾಂಕಿನ ಮಹಾಸಭೆ ಇದೇ ಹಾಲ್ ನಡೆಯಲಿಕ್ಕೆ ಉಂಟು. ಎಲ್ಲ ಸಹಕಾರಿ ಬಂಧುಗಳು ನೀವು ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಪರಿಚಯದ ಸಹಕಾರಿ ಬಂಧುಗಳಿಗೂ ಕೂಡ 23 ತಾರೀಕಿಗೆ ಬೆಳಿಗ್ಗೆ ನಡೆಯುವಂತ ಈ ಒಂದು ಕೋಟೆಗಾರ ಬ್ಯಾಂಕಿನ ಮಹಾಸಭೆಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೋಟೆಗಾರ ಬ್ಯಾಂಕಿನ ಪರವಾಗಿ ವಿನಂತಿ ಮಾಡುತ್ತಾ ಧನ್ಯವಾದ. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತದೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮದ ಮುಕ್ತಾಯದ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಭಾನುವಾರ ಅರ್ಥಾತ್ 27 ತಾರೀಕು ಇದುವೇ ಸಭಾಂಗಣದಲ್ಲಿ 23 ತಾರೀಕು ಬ್ಯಾಂಕಿನ ಮಹಾಸಭೆ ನಡೆಯಲಿಕ್ಕಿದೆ. ಎಲ್ಲ ಸದಸ್ಯ ಬಂಧುಗಳು ಬಂದು ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು.